ಹರೇ ಕೃಷ್ಣ. ನಮ್ಗೆ ಈ ಲೀಲಾಮೃತ ಹರೇ ಕೃಷ್ಣ ಓದುವ ಮಾತಾಜಿ. ತರಗತಿಗೆ ಹರೇ ಕೃಷ್ಣ ಮಾತಾಜಿ. ಲೀಲಾಮೃತ ಓದುವ ತರಗತಿಗೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತೆ ಇತರ ಎಲ್ಲಾ ಗುರುಗಳಿಗೂ ಕೂಡ ನಾನು ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಲ್ಲಿ ಸೇರಿದ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿ ಮಿರಂದಸ್ಯ ಜ್ಞಾನಾನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀಶಾಖಾನಿತಂ ಶ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ಸಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ರತ್ನ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಓದಿ. ಅನಂತರ ಪ್ರಭುಪಾದ್ರಲ್ಲಿಂದ. ಅನಂತರ ಪ್ರಭುಪಾದರು ಮಾತನಾಡಲು ಎದ್ದು ನಿಂತರು. ಅವರು ಕುರ್ಚಿಗೆ ಹೊರಗೆ ನಿಂತಿದ್ದರು. ಅವರ ಕಣ್ಣುಗಳು ದಟ್ಟ ಕಪ್ಪು ಬಣ್ಣದಲ್ಲಿದ್ದವು ಮತ್ತು ತಮ್ಮ ನೋಟವನ್ನು ಕೇಂದ್ರೀಕರಿಸಲು ಅವರಿಗೆ ದುಸ್ತರವಾಯಿತು. ಸುಮಾರು 2 ವಾರಗಳಿಂದ ಅವರು ಮಾತನಾಡುವುದೇ ಕಡಿಮೆ. ಆದರೆ ಈಗ ಅವರು 20 ನಿಮಿಷ ಕಾಲ ಮಾತಾಡಿದರು. ರಾಜ್ಯಪಾಲರು ವಿನಮ್ರತೆಯಿಂದ ಕೇಳಿಸಿಕೊಂಡರು. ಆ ಬಳಿಕ ಪ್ರಭುಪಾದರು ರಾಜ್ಯಪಾಲರೊಂದಿಗೆ ಹಾಗೂ ಅವರ 15 ಮಂದಿ ಸಚಿವರ ಪರಿವಾರದೊಂದಿಗೆ ಕುಳಿತು ಪ್ರಸಾದ ಸ್ವೀಕರಿಸಿದರು. ರಾಜ್ಯಪಾಲರು ಹೋದ ಮೇಲೆ ಭಕ್ತರು ಪ್ರಭುಪಾದವನ್ನು ಅವರ ಕೋಣೆಗೆ ಒತ್ತೊಯ್ದರು. ಅಲ್ಲಿ 105 ಡಿಗ್ರಿ ಜ್ವರದೊಂದಿಗೆ ಪ್ರಭುಪಾದರು ಕುಸಿದರು. ರಾಜಕಾರಣಿಗಳಾದ ಅತಿಥಿಗಳು ಹಾಗೂ ಅವರ ಬೆಂಗಾವಿನ ಸೈನಿಕ ಸಿಬ್ಬಂದಿ ಹೊರಟು ಹೋದ ಬಳಿಕ ದೇವಾಲಯ ಪ್ರದೇಶವು ಮತ್ತೆ ತನ್ನ ಮಾಮೂಲಿನ ಪ್ರಶಾಂತ ಸ್ಥಿತಿಗೆ ಹಿಂದಿರುಗಿತು. ಭಕ್ತರು ಪ್ರಭುಪಾದರ ಹಾಸಿಗೆಯ ಪಕ್ಕದಲ್ಲಿ ಕುಳಿತು ಮೇಲುಧ್ವನಿಯಲ್ಲಿ ತಮ್ಮ ಕೀರ್ತನೆಯನ್ನು ಪುನರಾರಂಭಿಸಿದರು. ಪ್ರಭುಪಾದರ ಶಕ್ತಿ ಮತ್ತು ಸಂಕಲ್ಪಗಳನ್ನು ಕಂಡು ಭಕ್ತರಿಗೆ ಕೃಷ್ಣ ಪ್ರಜ್ಞೆಗಾಗಿ ತಮ್ಮ ಕೊಡುಗೆ ಎಷ್ಟು ಅತ್ಯಲ್ಪವಾದದ್ದು ಎಂಬುವ ಸತ್ಯ ಸಂಗತಿ ಅರಿವಾಯಿತು. ಇಡೀ 2 ವಾರಗಳ ಬಳಿಕ ಅಂತಿಮವಾಗಿ ಪ್ರಭುಪಾದರ ಜ್ವರ ಇಳಿಯಿತು. ಉಗ್ರ ಪರೀಕ್ಷೆಯೊಂದು ಕೊನೆಗೊಂಡಿತು. ಮುಂಗಾರು ಮುಗಿಯಿತು. ಆದರೆ ದೇವಾಲಯ ನಿರ್ಮಾಣದ ಮತ್ತವೇ ಸಮಸ್ಯೆಗಳು ಮುಂದುವರಿದವು. ಹಾಗೆಯೇ ಪ್ರಭುಪಾದರ ದೃಢ ನಿರ್ಧಾರವು ಮುಂದುವರಿಯಿತು. ಅವರ ಶಿಷ್ಯರು ಸಹ ದೃಢಚಿತ್ತರಾಗಿದ್ದರು ಮತ್ತು ಆಡಳಿತದ ವಿಳಂಬಗಳ ಹಾಗೂ ನಿಧಾನಸ್ಥ ಕೆಲಸಗಾರರ ನಡುವೆ ತಾಳ್ಮೆಗೆಡದೆ ಕಾರ್ಯನಿರ್ವಹಿಸಲು ಅವರ ಕಂಕಣ ಬದ್ಧರಾಗಿದ್ದರು. ಈ ಆಧ್ಯಾತ್ಮಿಕ ನಿಬಂಧನೆಗಳನ್ನು ನಿರ್ಲಕ್ಷಿಸುವವರು ಯಾರೂ ಇರಲಿಲ್ಲ. ಪ್ರಭುಪಾದರು ತಮ್ಮ ಅನಾರೋಗ್ಯದ ಬಗ್ಗೆ ಮಾತಾಡುವುದನ್ನು ನಿಲ್ಲಿಸಿದರು. ಅವರ ಆರೋಗ್ಯ ಸುಧಾರಿಸಿರುವ ಬಗ್ಗೆ ಜಗತ್ತಿನಾದ್ಯಂತ ಭಕ್ತರಿಗೆ ಸುದ್ದಿ ಕಳಿಸಲಾಯಿತು. ತುರ್ತಿನ ಕೀರ್ತಿಗಳನ್ನು ನಿಲ್ಲಿಸಿ ತಮ್ಮ ಮಾಮೂಲು ಕೆಲಸಗಳಲ್ಲಿ ತೊಡಗಲು ಅವರಿಗೆ ತಿಳಿಸಲಾಯಿತು. ಪ್ರಭುಪಾದರು ಸಹ ದೇವಾಲಯ ನಿರ್ಮಾಣಕ್ಕೆ ಸಂಬಂಧಿಸಿದ ತಮ್ಮ ಎಂದಿನ ಕರ್ತವ್ಯಗಳಿಗೆ ಹಿಂದಿರುಗಿದರು. ಈಗ ಒಂದು ವಿಷಯ ಸ್ಪಷ್ಟವಾಯಿತು. ಪ್ರಭುಪಾದರು ಸಂಪೂರ್ಣವಾಗಿ ಆಧ್ಯಾತ್ಮ ವ್ಯಕ್ತಿಯಾಗಿದ್ದರು. ಅವರೊಂದಿಗೆ ಕೆಲಸದಲ್ಲಿ ತೊಡಗಿದ್ದ ಭಕ್ತರು ಮತ್ತು ಪ್ರಭುಪಾದರ ನಡುವೆ ಪ್ರೀತಿ ಮತ್ತು ನಂಬಿಕೆಗಳ ಮೇಲೆ ಆಧಾರಗೊಂಡಿದ್ದ ಒಂದು ಆಧ್ಯಾತ್ಮಿಕ ಒಪ್ಪಂದವಿತ್ತು. ಪ್ರಭುಪಾದರು ತಮ್ಮ ಭಕ್ತರ ಕರ್ಮಗಳನ್ನು ಸ್ವೀಕರಿಸಿದರು
ಮತ್ತು ಭಕ್ತರು ಅವರ ನಿರ್ದೇಶನಗಳನ್ನು ಅನುಸರಿಸಲು ಮಾತು ಕೊಟ್ಟಿದ್ದರು. ಈಗ ಭಕ್ತರ ಸೋಲುಗಳಿಂದ ಪ್ರಭುಪಾದರಿಗೆ ನಿರಾಸೆಯಾಗಿ ಆದರೂ ಒಪ್ಪಂದಕ್ಕೇನು ಭಂಗ ಬಂದಿರಲಿಲ್ಲ. ಪ್ರಭುಪಾದರು ತಮ್ಮ ನಿರ್ವಾಜ್ಯ ಕೃಪೆಯನ್ನು ತೋರುವುದನ್ನು ಮುಂದುವರಿಸಿದರೆ ಭಕ್ತರು ಅವರ ಆಜ್ಞೆಯನ್ನು ಈಡೇರಿಸಲು ಶಕ್ತರಾಗುತ್ತಿದ್ದರು. ಇಲ್ಲದಿದ್ದರೆ ಅವರು ಆಧ್ಯಾತ್ಮ ಶಕ್ತಿಯಿಂದ ವಂಚಿತರಾಗುತ್ತಿದ್ದರು. ಪ್ರಭುಪಾದರ ಮಟ್ಟಿಗೆ ಅವರು ತಮ್ಮ ಭಕ್ತರ ಕೈ ಬಿಡುವ ಪ್ರಶ್ನೆಯೇ ಇರಲಿಲ್ಲ. ತಮ್ಮ ಶಿಷ್ಯರ ಕಾರಣವಾಗಿ ತಾವು ರೋಗಗ್ರಸ್ತರಾಗಬೇಕಾಗಿ ಬಂದಾಗಲೂ ಅವರು ತಮ್ಮ ಶಿಷ್ಯರನ್ನು ತೊರೆಯುವ ಆಲೋಚನೆಗಳನ್ನು ಕ್ಷಣ ಮಾತ್ರವೂ ಹೊಂದಿರಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಬಿವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ 2 ವಾರಗಳ ನಿಲುಗಡೆ ಬಳಿಕ ಪ್ರಭುಪಾದರು ತಮ್ಮ ಅನುವಾದ ಕಾರ್ಯವನ್ನು ಪುನರಾರಂಭಿಸಿದರು. ಅವರು ಚೈತನ್ಯ ಚರಿತಾಮೃತದ ಬಗ್ಗೆ ವೇಗವಾಗಿ ಕೆಲಸದಲ್ಲಿ ತೊಡಗಿದ್ದರು ಮತ್ತು ಮಧ್ಯಲೀಲೆಯಲ್ಲಿ ಚೈತನ್ಯ ಮಹಾಪ್ರಭುಗಳ ಹಾಗೂ ಸನಾತನ ಗೋಸ್ವಾಮಿಯವರ ನಡುವಿನ ಚರ್ಚೆಗಳವರೆಗೆ ಪ್ರಭುಪಾದರು ಮುಂಜಾನೆಯೇ ಎದ್ದು ಬಂಗಾಳಿ ಭಾಷಾಂತರ ಮತ್ತು ವ್ಯಾಖ್ಯಾನಗಳನ್ನು ಅಧ್ಯಯನ ಮಾಡತೊಡಗಿದರು. ಅನುವಾದವನ್ನು ನಿಲ್ಲಿಸದಲ್ಲಿಂದ ಮುಂದುವರಿಸಿದರು. ತಮ್ಮ ಡಿಕ್ಟೋಪನಿನಲ್ಲಿ ಮಾತಾಡಿ ಧ್ವನಿ ಮುದ್ರಿಸತೊಡಗಿದರು. ಮೊದಲಿಗೆ ಅವರ ಧ್ವನಿ ಕ್ಷೀಣವಾಗಿ ಕರ್ಕಶ ಪಿಸುದನಿಯಂತಿತ್ತು. ಮಾತಾಡುತ್ತಾ ಹೋದಂತೆ ಅವರ ಧ್ವನಿ ಶಕ್ತಿಯುತವಾಯಿತು. 1 ಗಂಟೆಯ ಒಳಗೆ ಅವರು ಮೊದಲಿನಂತೆ ಮಾತಾಡಲು ಶಕ್ತರಾದರು. ವೃಂದಾವನವನ್ನು ಬಿಡುವ ವೇಳೆಗೆ ಅವರು ಅಸಾಧಾರಣ ವೇಗದಲ್ಲಿ ಅನುವಾದ ಮಾಡುತ್ತಿದ್ದರು ಮತ್ತು ದಿನಕ್ಕೆ 2 ಟೇಪುಗಳನ್ನು ತುಂಬಿ ಮುಗಿಸುತ್ತಿದ್ದರು. ಮುಂಬೈ 1974 ನವೆಂಬರ್ನಿಂದ 1975 ಜನವರಿಯವರೆಗೆ ಶ್ರೀಲ ಪ್ರಭುಪಾದರು ಮುಂಬಯಿಯಲ್ಲಿ ತಂಗಿದ್ದರು. ಈ ಅವಧಿಯಲ್ಲಿ ಸುಂದರವಾದ ರಾಧಾ ರಾಸವಿಹಾರಿ ದೇವಾಲಯ ಮಾತಾಜಿ ನಿರ್ಮಾಣವನ್ನು ಪ್ರಾರಂಭಿಸಲು ಅಗತ್ಯವಾಗಿದ್ದ NOCಯನ್ನು ಪಡೆಯಲು ಅವರು ಛಲದಿಂದ ಆದರೆ ತಾಳ್ಮೆಯಿಂದ ಪ್ರಯತ್ನಿಸಿದರು. ಈ ಯೋಜನೆಯಲ್ಲಿ ಪ್ರಭುಪಾದರು ತಮ್ಮನ್ನು ತೊಡಗಿಸಿಕೊಂಡಿದ್ದರಿಂದ ಹರೇ ಕೃಷ್ಣ ಜಮೀನಿಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿದ್ದ ಗಿರಿರಾಜ ಮತ್ತು ಇತರರು ಉತ್ಸಾಹಗೊಂಡರು. ಶ್ರೀಲ ಪ್ರಭುಪಾದರು ಭಗವದ್ಗೀತೆಯ ಬಗ್ಗೆ ವ್ಯಾಖ್ಯಾನದಲ್ಲಿ ತಿಳಿಸಿದಂತೆ ಕೃಷ್ಣನ ತೃಪ್ತಿಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗುವುದನ್ನು ಬಿಟ್ಟು ವ್ಯಕ್ತಿಗೆ ಬೇರೆ ಯಾವುದೇ ಗುರಿ ಇಲ್ಲ. ಹೀಗೆ ಕೆಲಸದಲ್ಲಿ ತೊಡಗಿರುವಾಗ ವ್ಯಕ್ತಿಯು ಕೃಷ್ಣನ ಬಗ್ಗೆ ಮಾತ್ರ ಯೋಚಿಸುತ್ತಿರಬೇಕು. ಈ ನಿರ್ದಿಷ್ಟ ಕರ್ತವ್ಯವನ್ನು ಪೂರೈಸಲು ಕೃಷ್ಣನು ನನ್ನನ್ನು ನೇಮಿಸಿದ್ದಾನೆ ಎಂದು ತಿಳಿಯಬೇಕು. ಹೀಗೆ ಕೆಲಸದಲ್ಲಿ ತೊಡಗಿದಾಗ ವ್ಯಕ್ತಿಯು ಸಹಜವಾಗಿಯೇ ಕೃಷ್ಣನ ಬಗ್ಗೆ ಯೋಚಿಸುತ್ತಿರುತ್ತಾನೆ. ಕೃಷ್ಣನ ಆಜ್ಞೆಯು ಗುರು ಶಿಷ್ಯ ಪರಂಪರೆಗೆ ಸೇರಿದ ನಿಜವಾದ ಗುರುವಿನ ಮೂಲಕ ಬರುತ್ತದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಒಂದು ಪ್ಯಾರ ಓದಿ ಮಾತಾಜಿ. ಓದ್ತೀನಿ ಮಾತಾಜಿ. ಒಂದು ನಿರ್ದಿಷ್ಟ ಯೋಜನೆಯಲ್ಲಿ ಸೇವೆ ಸಲ್ಲಿಸುತ್ತಾ ಅಲ್ಲಿನ ಸ್ಥಳೀಯ ಜನರಿಗೆ ಕೃಷ್ಣ ಪ್ರಜ್ಞೆಯನ್ನು ನೀಡಲು ತಮ್ಮನ್ನು ಸಮರ್ಪಿಸಿಕೊಳ್ಳುವ ಅವಕಾಶವನ್ನು ಶ್ರೀಲ ಪ್ರಭುಪಾದರು ಪ್ರತಿ ಶಿಷ್ಯನಿಗೂ ನೀಡಿದರು. ಪ್ರಭುಪಾದರಿಗೆ ಇಡೀ ಪ್ರಪಂಚವೇ ಅವರ ಕಾರ್ಯಕ್ಷೇತ್ರವಾಗಿತ್ತು. ತನಗೆ ನಿಷ್ಠರಾದ ಪುತ್ರರಿಗೆ ನಿರ್ದಿಷ್ಟ ಭೂಪ್ರದೇಶಗಳನ್ನು ಆಳಲು ಕೊಡುವ ಚಕ್ರವರ್ತಿಯಂತೆ ಅವರಿದ್ದರು. ಆದರೆ ಕ್ಷೇತ್ರ ಮತ್ತು ಯೋಜನೆಗಳನ್ನು ಭೌತಿಕ ಒಡೆತನಕ್ಕಾಗಿ ಅವರು ನೀಡುತ್ತಿರಲಿಲ್ಲ. ಅಂತಹ ಒಡೆತನವೂ ಒಂದು ಭ್ರಮೆ. ಬದಲಾಗಿ ದೇವರ ಸೇವೆಗಾಗಿ ಕೊಡುತ್ತಿದ್ದರು. ಕೃಷ್ಣನೇ ಸಕಲಕ್ಕೂ ಒಡೆಯ. ಆದ್ದರಿಂದ ಪ್ರಚಾರಕನು ಕೃಷ್ಣನ ಸಾಮ್ರಾಜ್ಯದ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನೆಲೆಸಿ ಅಲ್ಲಿನ ನಿವಾಸಿಗಳನ್ನು ಮಾಯೆಯ ಹಿಡಿತದಿಂದ ಪಾರು ಮಾಡಲು ಪ್ರಯತ್ನಿಸಬಹುದು. ಮುಂಬಯಿಯ ಹರೇ ಕೃಷ್ಣ ಜಮೀನು ಪ್ರಭುಪಾದರ ಮುಖ್ಯ ಯೋಜನೆಗಳಲ್ಲಿ ಒಂದಾಗಿತ್ತು. ಆದರೆ ಅದು ನಿಧಾನವಾಗಿ ರೂಪುಗೊಳ್ಳುತ್ತಿತ್ತು. ಭಕ್ತರು ಪ್ರಭುಪಾದರ ಆಜ್ಞೆಗಳನ್ನು ಪಾಲಿಸುವ ಅನೇಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಬಳಿಕ ಮುಂಬಯಿಯ ಯೋಜನೆ ಫಲಪ್ರದವಾಗುವ ಹಾಗೆ ಮಾಡಬೇಕೆನ್ನುವುದು ಕೃಷ್ಣನ ಇಂಗಿತವೇನೋ ಎಂಬಂತೆ ತೋರುತ್ತಿತ್ತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.
ಕೃಷ್ಣ ಮ್ಯೂಟ್ ಆಗಿದೆ. ಓಕೆ, ಯಾರು PS ಜಯಶ್ರೀ ಮಾತಾಜಿ ಇದ್ದಾರಾ ಅಥವಾ ಪಾರ್ವತಮ್ಮ ಮಾತಾಜಿ? ಇಬ್ಬರು ಓದ್ತೀನಿ ರೆಡಿ ಮಾತಾಜಿ. ಆಗಿ ಓದ್ತೀನಿ ಮಾತಾಜಿ. ಓದಿ. ಯಾರು ಓದ್ತೀರಿ? ಓದಿ. ಜುಹು ಜಮೀನಿನಲ್ಲಿ ಇಸ್ಕಾನ್ 6 ಬಾಡಿಗೆ ಮನೆಗಳ ಒಡೆತನ ಹೊಂದಿತ್ತು. ಆದರೆ ಬಾಡಿಗೆದಾರರನ್ನು ಒತ್ತಾಯದಿಂದ ತೆರವು ಮಾಡಿಸದಂತೆ ಕಾನೂನು ಅವರನ್ನು ನಿರ್ಬಂಧಿಸಿತ್ತು. ಆದರೆ ಆ ಮನೆಗಳ ಮೇಲೆ ಮಹಡಿ ಕಟ್ಟಲು ಯಾವ ನಿರ್ಬಂಧವೂ ಇರಲಿಲ್ಲ. ಆದ್ದರಿಂದ ಕಡೇ ಪಕ್ಷ 2 ಬಾಡಿಗೆ ಮನೆಗಳ ಮೇಲಾದರೂ ಕೆಲವು ಕೊಠಡಿಗಳನ್ನು ಕಟ್ಟಲು ಶ್ರೀಲ ಪ್ರಭುಪಾದರು ಇಸ್ಕಾನ್ನ ನಿಷ್ಠಾವಂತ ಅಜೀವ ಸದಸ್ಯರು, ಕಟ್ಟಡಗಳ ನಿರ್ಮಾಣದ ಗುತ್ತಿಗೆದಾರರು ಆದ ಶ್ರೀ ಸೇಠಿ ಅವರನ್ನು ಕೋರಿದ್ದರು. ಶ್ರೀ ಸೇಠಿ ಅವರು ಈ ಆಜ್ಞೆಯನ್ನು ಶಿರಸಾವಹಿಸಿ ನಿರ್ಮಾಣಕ್ಕಾಗಿ ಅನುಮತಿಯನ್ನು ಪಡೆದುಕೊಂಡಿದ್ದರು. ಈಗ ಆ ನಿರ್ಮಾಣ ಕಾರ್ಯ ಮುಗಿದಿತ್ತು. ಆ ಕೊಠಡಿಗಳನ್ನು ಬ್ರಹ್ಮಚಾರಿಗಳ ವಸತಿಗಾಗಿ, ಕಚೇರಿಗಳಿಗಾಗಿ ಮತ್ತು ಪುಸ್ತಕಗಳ ದಾಸ್ತಾನಿಗಾಗಿ ಉಪಯೋಗಿಸಲಾಯಿತು. ಕೊನೆಗೊಮ್ಮೆ ಭಕ್ತರು ತಾವು ಅಲ್ಲಿಗೆ ಬಂದಾಗಿನಿಂದಲೂ ತಮ್ಮ ವಾಸಸ್ಥಾನವಾಗಿದ್ದ ಹುಲ್ಲು ಗುಡಿಸಲುಗಳನ್ನು ಖಾಲಿ ಮಾಡಿದರು. ಇದರಿಂದ ಗಲೀಜಾದ ಮತ್ತು ಇಲಿಗಳಿಂದ ತುಂಬಿದ್ದ ಜಾಗದಲ್ಲಿ ವಾಸ ಮಾಡುವ ಕಷ್ಟ ಭಕ್ತರಿಗೆ ತಪ್ಪಿತು. ಗುಡಿಸಲುಗಳನ್ನು ಕಿತ್ತು ಹಾಕಲಾಯಿತು. NOC ನೀಡಲು ನಗರಸಭೆಯು ವಿಧಿಸಿದ್ದ ನಿಬಂಧನೆಗಳಲ್ಲಿ ಆ ಗುಡಿಸಲುಗಳನ್ನು ಕಿತ್ತು ಹಾಕಬೇಕು ಎಂಬುದು ಒಂದಾಗಿತ್ತು. ಹೀಗಾಗಿ ಆ ನಿಬಂಧನೆಯನ್ನು ಪೂರೈಸಿದಂತಾಯಿತು. ದೇವಾಲಯದಲ್ಲಿನ ಭಜನೆಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಎಂಬುದು ನಗರಸಭೆಯ ಇನ್ನೊಂದು ಮುಖ್ಯ ಆಪೇಕ್ಷಣೆಯಾಗಿತ್ತು. ಆದ್ದರಿಂದ ಆ ವಿಷಯಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಿ ಸಮಾಧಾನ ನೀಡಬೇಕಾಗಿತ್ತು. ಪ್ರಭುಪಾದರು ಒದಗಿಸಿದ ದೇವಾಲಯ ಮತ್ತು ಹೋಟೆಲಿನ ಯೋಜನೆಗಳ ನಕ್ಷೆಗಳನ್ನು ಪರಿಶೀಲಿಸಿದ ಪೊಲೀಸರು ಅಂತಹ ಬೃಹತ್ ದೇವಾಲಯದಲ್ಲಿನ ಭಜನೆಯಿಂದ ಈಗಿರುವ ದೇವಾಲಯದಲ್ಲಿನ ಭಜನೆಯಷ್ಟು ಶಬ್ದ ಉಂಟಾಗಲಾರದೆಂದು ಒಪ್ಪಿಕೊಂಡರು ಮತ್ತು ತಮ್ಮ ಆಕ್ಷೇಪಣೆಯನ್ನು ಹಿಂತೆಗೆದುಕೊಂಡು ಹರೇ ಕೃಷ್ಣ ಜಮೀನಿನ ಯೋಜನೆಗೆ ತಮ್ಮ ಅನುಮತಿ ನೀಡಲು ಸಮ್ಮತಿಸಿದರು. ಆದರೆ ಹುಲ್ಲು ಗುಡಿಸಲುಗಳನ್ನು ತೆಗೆಯಬೇಕು ಮತ್ತು ಬಾಡಿಗೆದಾರರು ಜಮೀನಿನ ಹಿಂಬದಿಯಿಂದ ಓಡಾಡಲು ಅನುಕೂಲವಾಗುವಂತೆ ಪ್ರವೇಶ ಮಾರ್ಗವನ್ನು ಅಗಲಗೊಳಿಸಬೇಕು ಎಂಬ ನಿಬಂಧನೆಗಳನ್ನು ಇಸ್ಕಾನ್ಗೆ ವಿಧಿಸಿದರು. ಈ ಎಲ್ಲ ಶಾಸನಬದ್ಧ ಒತ್ತಾಯಗಳು ದೀರ್ಘ ಚದುರಂಗದಾಟದಂತೆ ಜಟಿಲವಾಗಿದ್ದವು. ಆದರೆ ಪ್ರಭುಪಾದರು ಅನುಭವಶಾಲಿ, ಜಾಗರೂಕ ಮತ್ತು ದೃಢಚಿತ್ತರಾಗಿದ್ದರು. ಅವರು ಹರೇ ಕೃಷ್ಣ ಜಮೀನಿನಲ್ಲಿ ಹಲವು ತಿಂಗಳು ಉಳಿದು ಗಿರಿರಾಜ, ಶ್ರೀ ಶೇಟಿ ಮತ್ತು ಇತರರಿಗೆ ನೆರವು ನೀಡಲು ನಿರ್ಧರಿಸಿದರು. ಈ ನಡುವೆ ಹರೇ ಕೃಷ್ಣ ಜಮೀನಿನಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಿಲ್ಲದೆ ನಡೆಯುತ್ತಾ ಹೋಗಬೇಕೆಂದು ಪ್ರಭುಪಾದರು ಒತ್ತಾಯಿಸಿದರು. ಶಾಶ್ವತ ದೇವಾಲಯ ಇರದಿದ್ದರೂ ಸಹ ಭಾನುವಾರದ ಔತಣಗಳಿಗೆ 500 ರಿಂದ 700 ಜನ ಅತಿಥಿಗಳು ಬರುತ್ತಿದ್ದರು. ಮುಂಬಯಿಯಲ್ಲಿನ ಜನ್ಮಾಷ್ಟಮಿ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿತ್ತೆಂದು, ದೇವರ ದರ್ಶನ ಮತ್ತು ಪ್ರಸಾದಕ್ಕಾಗಿ ಹಲವು ಸಾವಿರ ಜನ ಬಂದಿದ್ದರೆಂದು ಗಿರಿರಾಜನು ಪ್ರಭುಪಾದರಿಗೆ ವರದಿ ಮಾಡಿದ್ದನು. ನ್ಯೂಯಾರ್ಕ್ ಅಥವಾ ಲಾಸ್ ಏಂಜಲೀಸ್ ನಂತಹ ಸ್ಥಳಗಳಲ್ಲಿ 1 ವಾರ ಅಥವಾ ಅದಕ್ಕಿಂತ ಕಡಿಮೆ ಕಾಲ ಉಳಿಯುವುದು ಈಚೆಗೆ ಅಭ್ಯಾಸವಾಗಿದ್ದ ಶ್ರೀಲ ಪ್ರಭುಪಾದರಿಗೆ ತಾವು ಮುಂಬಯಿಯಲ್ಲಿ 3 ತಿಂಗಳ ಕಾಲ ಉಳಿದದ್ದು ಹರೇ ಕೃಷ್ಣ ಜಮೀನು ತಮಗೆಷ್ಟು ಪ್ರಿಯವೆಂಬುದನ್ನು ದೃಢಪಡಿಸಿತು. ಅದು ಅವರ ವಿಶಿಷ್ಟ ಶಿಶುವಾಗಿತ್ತು. ಅದಕ್ಕೆ ಅಪಾಯ ಬಂದಾಗ ಅವರು ಅದರ ರಕ್ಷಣೆಗೆ ಧಾವಿಸಿದ್ದರು. ಹಾಗೆಯೇ ಯಶಸ್ಸು ಬಂದಾಗ ಅವರು ಹೆಮ್ಮೆ ಪಟ್ಟರು ಮತ್ತು ಇಡೀ ಜಗತ್ತಿಗೆ ಅದನ್ನು ತಿಳಿಸಲು ಬಯಸಿದರು. ನಿರ್ಮಾಣ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. PS ಜಯಶ್ರೀ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ನಿರ್ಮಾಣ ಕಾರ್ಯ ಕೊಂಚ ಮಟ್ಟಿಗಾದರೂ ಮುನ್ನಡೆಯುತ್ತಿರುವ ಬಗ್ಗೆ ಪ್ರಭುಪಾದರಿಗೆ ತೃಪ್ತಿಯಾದಂತೆ ತೋರಿತು. ಅವರು ಈ ಸೇಠಿಯವರಿಗೆ ಹೇಳಿದರು, ಆಸ್ತಿಯ ಸುತ್ತ ಒಂದು ಪ್ರಾಕಾರದ ಗೋಡೆಯನ್ನು ಕಟ್ಟಿ ರಾತ್ರಿಯ ವೇಳೆ ಗೂಂಡಾಗಳು ಬಂದು ಅದರ ಕೊಂಚ ಭಾಗವನ್ನು ಕೆಡವಿದರೂ ಪರವಾಗಿಲ್ಲ, ಚಿಂತಿಸಬೇಡಿ, ಏನಾದರೂ ಕಟ್ಟುತ್ತಾ ಇರಿ, ಒಂದು ಇಟ್ಟಿಗೆ ಇಟ್ಟರೂ ಸಾಕು, ನಿರ್ಮಾಣ ಮುಂದುವರಿಯುತ್ತಿರಲಿ. ಮುಂಬಯಿಯ ಆಸ್ತಿಯ ಸ್ವಾಧೀನಪಡಿಸಿಕೊಳ್ಳಲು ತಾವು ಮಾಡಿದ ಪ್ರಯತ್ನದಿಂದ ಪ್ರಭುಪಾದರಿಗೆ ಹಕ್ಕುಪತ್ರಕ್ಕಿಂತ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದು ಹೆಚ್ಚು ಮುಖ್ಯವೆಂಬುದು ಅರ್ಥವಾಗಿತ್ತು. ಆದ್ದರಿಂದ ಪೂರ್ಣ ಅನುಮತಿ ಇನ್ನೂ ಸಿಕ್ಕಿಲ್ಲದಿದ್ದರೂ ಕಟ್ಟಡ ನಿರ್ಮಾಣ ಕಾರ್ಯ ಮುನ್ನಡೆಯುತ್ತಿರಬೇಕೆಂದು ಅವರು ಒತ್ತಾಯಿಸಿದರು. ಅವರೆಂದರು, ಸಾಕಷ್ಟು ಕೆಲಸಗಾರರು ಮತ್ತು ಇಟಿಕೆಗಳು ಇರಲಿ,
ಇಲ್ಲದಿರಲಿ, ಕೆಲಸ ಕೊಂಚ ಕೊಂಚವಾಗಿ ಶುರುವಾಗಲಿ. ಇದರಿಂದ ನಾವು ನಿರ್ಮಾಣವನ್ನು ಪ್ರಾರಂಭಿಸುತ್ತಿದ್ದೇವೆ ಎಂಬುದಾದರೂ ಸ್ಪಷ್ಟವಾಗುತ್ತದೆ. ಶ್ರೀಲಾ ಪ್ರಭುಪಾದರಿಗೆ ವೃಂದಾವನದಿಂದ ಸುದ್ದಿ ಬಂತು. ಉತ್ತರ ಪ್ರದೇಶದ ಹೊಸದಾಗಿ ನೇಮಗೊಂಡಿದ್ದ ರಾಜ್ಯಪಾಲರಾದ ಡಾಕ್ಟರ್ ಚೆನ್ನಾರೆಡ್ಡಿ ಅವರು ದೇವಾಲಯ ನಿವೇಶನಕ್ಕೆ ಭೇಟಿ ನೀಡಿದ್ದರು. ಆದ್ದರಿಂದ ಕೃಷ್ಣ ಬಲರಾಮ ಮಂದಿರದ ಪುನರ್ಗದಿತ ಆರಂಭೋತ್ಸವಕ್ಕೆ ಅವರನ್ನು ಆಹ್ವಾನಿಸಲು ಪ್ರಭುಪಾದರು ನಿರ್ಧರಿಸಿದರು. ಶ್ರೀಲಾ ಪ್ರಭುಪಾದರು ನಿರ್ಧರಿಸಿದ್ರು, ಆಯ್ತಲ್ಲ ಮತ್ತೆ. ಸನ್ಮಾನ್ಯರೇ, ಶ್ರೀರಾಮಚಂದ್ರನ ಜನ್ಮ ದಿನವಾದ ಶ್ರೀರಾಮನವಮಿಯನ್ನು ದೇವಾಲಯದ ಆರಂಭೋತ್ಸವಕ್ಕಾಗಿ ಸದ್ಯಕ್ಕೆ ನಿಶ್ಚಯಗೊಂಡಿದ್ದೇನೆ. ಬಹುಶಃ ಆ ದಿನಾಂಕವೇ ನಿಗದಿಯಾಗಬಹುದು. ಯಾವುದಾದರೂ ಒಂದು ನಿರ್ಮಾಣ ಕಾರ್ಯದ ಪ್ರಗತಿಯ ಮೇಲೆ ಅವಲಂಬಿಸಿದ್ದೇವೆ. ತಾವು ದಯವಿಟ್ಟು ನನಗೆ ತಮ್ಮ ಒಪ್ಪಿಗೆ ನೀಡಿದರೆ ನಾವು ಆಹ್ವಾನ ಪತ್ರಿಕೆಯಲ್ಲಿ ಸನ್ಮಾನ್ಯರಾದ ತಮ್ಮ ಹೆಸರನ್ನು ಮುಖ್ಯ ಅತಿಥಿ ಮತ್ತು ದೇವಾಲಯದ ಉದ್ಘಾಟಕರೆಂದು ಮುದ್ರಿಸಲು ಅನುಕೂಲವಾಗುತ್ತದೆ. ಮೇಲ್ ಮಾಡಿ ಮಾತಾಜಿ ಮೇಲ್ ಮಾಡಿ. ತಾವು ಈಗಾಗಲೇ ನಮ್ಮ ಸದಸ್ಯರಾಗಿದ್ದೀರಿ, ಹಾಗೆಯೇ ಕೃಷ್ಣನ ಮಹಾಭಕ್ತರಾಗಿದ್ದೀರಿ. ಆದ್ದರಿಂದ ತಾವು ನಮ್ಮ ಆಹ್ವಾನವನ್ನು ಮನ್ನಿಸಿದರೆ ಅದೊಂದು ಸುಯೋಗವೆಂದು ನಾವು ಭಾವಿಸುತ್ತೇವೆ. ರಾಜ್ಯಪಾಲರಿಗೆ ಈ ರೀತಿಯ ಆಹ್ವಾನ ನೀಡಿದ ಮರುಕ್ಷಣವೇ ಪ್ರಭುಪಾದರು ವೃಂದಾವನದಲ್ಲಿದ್ದ ಸುರಭಿಗೆ ಪತ್ರ ಬರೆದರು. ಮಾರ್ಚಿಯ ವೇಳೆಗೆ ಎಲ್ಲವೂ ಸಂಪೂರ್ಣವಾಗಿ ಮುಗಿದಿರಬೇಕು. ಗುತ್ತಿಗೆದಾರರು ವಂಚಿಸುತ್ತಿದ್ದಾರೆಯೇ? ಹಾಗಿದ್ದರೆ ಇದು ಎಂದಿಗೂ ಮುಗಿಯುವುದಿಲ್ಲ. ನಾವು ಬರೀ ಹಣ ಖರ್ಚು ಮಾಡಿದ್ದಷ್ಟೇ ಆಯಿತು. ನಾನು ನೋಡಿದ ಭಾವಚಿತ್ರಗಳ ಪ್ರಕಾರ ಹೆಚ್ಚಿಗೇನು ಪ್ರಗತಿಯಾದಂತೆ ಕಾಣುತ್ತಿಲ್ಲ. ಮಾಡುವುದೇನು? ನನಗೆ ವಿವರಣೆಗಳು ಬೇಕಿಲ್ಲ. ಎಲ್ಲವೂ ಪೂರ್ಣಗೊಂಡಿದ್ದನ್ನು ನಾನು ನೋಡಬೇಕಷ್ಟೇ. ಇನ್ನು ಸಂದೇಹವಿದ್ದರೆ ದಯವಿಟ್ಟು ನಿಸ್ಸಂಕೋಚದಿಂದ ನನಗೆ ತಿಳಿಸಿಬಿಡಿ. ಶ್ರೀಲಾ ಪ್ರಭುಪಾದರಿಗೆ ವಿವಿಧ ಭಾಗಗಳಿಂದ ಪ್ರವಾಸಕ್ಕಾಗಿ ಆಹ್ವಾನಗಳು ಬರುತ್ತಿದ್ದವು ಮತ್ತು ಇನ್ನೊಂದು ವಿಶ್ವ ಪ್ರವಾಸವು ರೂಪುಗೊಳ್ಳುತ್ತಿತ್ತು. ಮೆಕ್ಸಿಕೋ ನಗರದ ಮತ್ತು ಕ್ಯಾರೆಕಾಸ್ಗೆ ಭೇಟಿ ನೀಡಲು ಪ್ರಭುಪಾದರನ್ನು ಆಹ್ವಾನಿಸಿದ್ದ ಹೃದಯಾನಂದ ಗೋಸ್ವಾಮಿ ಅವರಿಗೆ ಪ್ರಭುಪಾದರು ಪತ್ರ ಬರೆದರು. ಹೌದು, ನಿಮ್ಮಲ್ಲಿಗೆ ಬರಲು ನನಗೂ ತುಂಬಾ ಇಷ್ಟವಿದೆ. ಈಗ ನಾವು ದೇವಾಲಯವನ್ನು ಕಟ್ಟಲು ಸರ್ಕಾರದ ಅನುಮತಿಗಾಗಿ ಪ್ರಯತ್ನಿಸುತ್ತಾ ಮುಂಬೈಯಲ್ಲಿ ತಂಗಿದ್ದೇವೆ. ಮುಂದಿನ ವಾರದೊಳಗೆ ಅನುಮತಿ ಸಿಕ್ಕುವ ಸಾಧ್ಯತೆ ಇದೆ. ಇದು ಈಡೇರಿದರೆ ನಾನು ಕೂಡಲೇ ಹೊರಡಲಿದ್ದೇನೆ. ಅಲ್ಲಿಂದ ನೇರವಾಗಿ ಮೆಕ್ಸಿಕೋ ನಗರಕ್ಕೆ, ಅಲ್ಲಿಂದ ಕ್ಯಾರೆಕಾಸ್ಗೆ ಬಂದು ಬಳಿಕ ಜನವರಿ ಕೊನೆಗೆ ನಾನು ಆಸ್ಟ್ರೇಲಿಯಾಗೆ ಹೋಗಬಹುದು. ಮುಂಬಯಿಯ ಸಮಸ್ಯೆಯು ಇತ್ಯರ್ಥವಾಗದೆ ಉಳಿದರೆ ಮತ್ತೆ ಮೇಲ್ ಮಾಡಿ. ನಾನು ಬಹುಶಃ ಜನವರಿ ನಡುವೆ ತನಕ ಇಲ್ಲೇ ಉಳಿಯಬೇಕಾಗಬಹುದು. ಅನಂತರ ಜನವರಿ ನಡುಭಾಗ ಅಥವಾ ಕೊನೆಗೆ ನಾನು ಒಂದು ತಿಂಗಳ ವಾಸ್ತವಕ್ಕಾಗಿ ಆಸ್ಟ್ರೇಲಿಯಾಗೆ ಹೋಗಲಿದ್ದೇನೆ. 1975 ಜನವರಿ ಮಧ್ಯಭಾಗದಲ್ಲಿ ಮುಂಬಯಿಯ ನಗರಸಭೆಯ ಅಂತೂ ಕೊನೆಗೆ NOC ನೀಡಿತು. ಪ್ರಭುಪಾದರು ವಿಜಯೋತ್ಸವಗೊಂಡರು ಮತ್ತು ಕೂಡಲೇ ಒಂದು ಶಂಕುಸ್ಥಾಪನೆಯ ಸಮಾರಂಭಕ್ಕೆ ಕರೆ ನೀಡಿದರು. 1972 ಮಾರ್ಚಿಯಲ್ಲಿ ಈ ನಿವೇಶನಕ್ಕೆ ಪ್ರವೇಶಿಸಿದ ತರುಣರಲ್ಲದೆ ಅವರು ಶಂಕುಸ್ಥಾಪನೆಯನ್ನು ಅಲ್ಲಿ ನೆರವೇರಿಸಿದ್ದರು. ಆದರೂ ಸಹ ಅವರು ಮತ್ತೊಮ್ಮೆ ಆ ಸಮಾರಂಭವನ್ನು ನಡೆಸಲು ಬಯಸಿದರು, ಏಕೆಂದರೆ ದೇವಾಲಯದ ನಿರ್ಮಾಣ ಈಗ ಕಾರ್ಯತಃ ಪ್ರಾರಂಭವಾಗಲಿತ್ತು. ಆದ್ದರಿಂದ ಮುಂಬೈಯಲ್ಲಿನ ಎಲ್ಲಾ ಇಸ್ಕಾನ್ ಅಜೀವ ಸದಸ್ಯರನ್ನು ಮತ್ತು ಮಿತ್ರರನ್ನು ಒಳಗೊಂಡು ಒಂದು ಉತ್ಸವವನ್ನು ಅವರು ರೂಪಿಸಿದರು. ಮಸಾಜಿ ಓದ್ಬೇಕಾ? ಅದೊಂದು ಪ್ಯಾರಾ ಇರೋದು, ಓದಿ. ಶ್ರೀಲಾ ಪ್ರಭುಪಾದರ ಪ್ರವಾಸಕ್ಕೆ ಅಣಿಯಾದರು. ಈ ಬಾರಿ ದೇವಾಲಯದ ನಿರ್ಮಾಣ ಕಾರ್ಯವನ್ನು ಯಾವುದೇ ಅಡೆತಡೆಗಳಿಲ್ಲದೆ ಮುಂದುವರಿಯಬೇಕೆಂದು ಅವರು ಮುಂಬಯಿಯ ತಮ್ಮ ಭಕ್ತ ಮುಖಂಡರಿಗೆ ಮನವರಿಕೆ ಮಾಡಿಕೊಟ್ಟರು. ಸರ್ಕಾರದಿಂದ ಹೊಸ ವಿರೋಧಿಗಳು ಬರುವುದು ನಿಸ್ಸಂದೇಹ. ಆದರೆ ಹಿಂದೆ ಆದಂತೆ ಆ ಎಲ್ಲಾ ವಿರೋಧಿಗಳನ್ನು ಕೃಷ್ಣನ ಕೃಪೆಯಿಂದ ದಾಟಿಸುತ್ತದೆ. ಭಕ್ತರು ದೃಢ ಚಿತ್ತರಾಗಿರಬೇಕಷ್ಟೇ. ಕಷ್ಟ ನಷ್ಟಗಳ ನಡುವೆ ಸಂಕಲ್ಪ ಶಕ್ತಿಗಳಿಗೆ ಮತ್ತು ತಮ್ಮ ಸೇವೆಯ ಮೂಲಕ ಕೃಷ್ಣನನ್ನು ಹಾಗೂ ಕೃಷ್ಣನ ಪರಿಶುದ್ಧ ಭಕ್ತರನ್ನು ಸಂತೃಪ್ತಿಗೊಳಿಸಿದ ಧನ್ಯಭಾವ ಇವೇ ಭಕ್ತರಿಗೆ. ಪ್ರಭುಪಾದರೊಂದಿಗೆ ಹರೇ ಕೃಷ್ಣ ಜಮೀನಿನಲ್ಲಿ ದುಡಿದಿದ್ದರಿಂದ
ದೊರೆಯಲಿದ್ದ ಬಹುಮಾನಗಳು. ಮತ್ತೆ ನೀವೇನ್ ಮಾಡ್ಬೇಕು? ಆಯ್ತು, ಸಾಕು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಅನಂತರ ಇಲ್ಲಿ ನಿನ್ನೆ ಏನಾಗಿದ್ದು, ರಾಜ್ಯಪಾಲರು ಬರ್ತಾರೆ. ಪ್ರಭುಪಾದರಿಗೆ ಅಷ್ಟು ಹುಷಾರಿಲ್ಲದಿದ್ರು ಕೂಡ ಅವರು ಎದ್ದು ನಿಲ್ಲಿಕ್ಕೆ ಆಗದಿದ್ರು ಕೂಡ ಎದ್ದು ಹೋಗಿ ರಾಜ್ಯಪಾಲರನ್ನು ಅವರು ಭೇಟಿ ಆಗ್ತಾರೆ, ಕೈ ಕುಲುಕ್ತಾರೆ, ಎದ್ದು ನಿಂತು ಮಾತನಾಡ್ತಾರೆ, ಎಲ್ಲ ಮಾಡ್ತಾರೆ. ಅವರಿಗೆ ಸ್ವಾಗತವನ್ನೆಲ್ಲ ಕೊಡ್ತಾರೆ. ಅವರು ಅಷ್ಟು ಕೂಡದಿದ್ರು ಕೂಡ ಎದ್ದು ನಿಂತು ಕೈ ಕುಲುಕಿದನ್ನು ನೋಡಿ ಎಲ್ಲ ಭಕ್ತರಿಗೆ ಆಶ್ಚರ್ಯ ಆಗ್ತದೆ, ಮೈ ನಡುಕುತ್ತಿತ್ತು ಅವ್ರಿಗೆ. ಆದ್ರೂ ಕೂಡ ಅವರು ಆ ರಾಜ್ಯಪಾಲರಿಗೆ ಮುಗುಳ್ನಗುತ್ತಾ ಅವರನ್ನು ಅತಿಥಿ ಶಿಷ್ಟಾಚಾರವನ್ನು ತೋರ್ತಾರೆ ಅವರಿಗೆ. ಇಲ್ಲಿ ಪ್ರಭುಪಾದ್ರ ಭಕ್ತರಿಗೆ ಪ್ರಭುಪಾದ್ರ ಮೇಲೆ ಯಾವಾಗ ಅವರು ಮರಣ ಹೊಂದ್ತಾರೋ ಏನೋ ಅಂತೇಳಿ ಅವರಿಗೆ ಕೂಡ ಹೆದರಿಕೆ ಇತ್ತು. ಆದ್ರಿಂದ ಆ ಭಕ್ತರು ಅವರನ್ನು ಆ ಸಮಾರಂಭದಲ್ಲಿ ಅವರು ಬರೀ ಕಾಣ್ಬೇಕು ಮಾತ್ರ ರಾಜ್ಯಪಾಲರನ್ನು ಅಂತೇಳಿ ಅವರ ಹಿಂದೆ ಮುಂದೆ ಎಲ್ಲರೂ ಇದ್ರು. ಆದ್ರೆ ರಾಜ್ಯಪಾಲರು ಒಂದು ಭಾಷಣ ಮಾಡಿ ಭಾರತದ ಭವಿಷ್ಯವು ಹೀಗೆ ಕೈಗಾರಿಕೆಗಳ ಮೇಲೆ ಅವಲಂಬಿಸಿದೆ ಅಂತ ಹೇಳಿ ಅವರು ತಿಳಿಸ್ತಾರೆ. ಅನಂತರ ಈಗ ಪ್ರಭುಪಾದರು ಎದ್ದು ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ. ಕುರ್ಚಿಗೆ ಹೊರಗೆ ಕೂತ್ಕೊಂಡಿದ್ರು ಅವರು. ಆಮೇಲೆ ಕಣ್ಣುಗಳು ದಟ್ಟ ಕಪ್ಪು ಬಣ್ಣದಲ್ಲಿ ಕೂಡ ಆಗಿತ್ತು ಅವ್ರದ್ದು. ಕಣ್ಣಿನ ಸುತ್ತ ಎಲ್ಲ ಕಪ್ಪು ದಟ್ಟ ಬಣ್ಣ. ಅವರ ನೋಟವನ್ನು ಕೇಂದ್ರೀಕರಿಸಲಿ ಕೂಡ ದುಸ್ತರ ಆಗ್ತಿತ್ತು ಅವರಿಗೆ. ಸುಮಾರು 2 ವಾರಗಳಿಂದ ಅವರು ಮಾತನಾಡಿದ್ದೇ ಇಲ್ಲ, ಕಡಿಮೆ. ಆದ್ರೆ ಈಗ ಅವರು 20 ನಿಮಿಷಗಳ ಕಾಲ ಅಲ್ಲಿ ಮಾತನಾಡ್ತಾರೆ. ಆಮೇಲೆ ಅದನ್ನು ರಾಜ್ಯಪಾಲರು ತುಂಬಾ ವಿನಮ್ರತೆಯಿಂದ ಅವರು ಕೂಡ ಅದನ್ನು ಕೇಳ್ತಾರೆ, ಪ್ರಭುಪಾದ್ರ ಮಾತನ್ನು. ಆ ಬಳಿಕ ಪ್ರಭುಪಾದರು ರಾಜ್ಯಪಾಲರೊಂದಿಗೆ ಅವರ 15 ಮಂದಿ ಸಚಿವ ಪರಿವಾರದೊಂದಿಗೆ ಕುಳಿತು ಅಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ. ರಾಜ್ಯಪಾಲರು ಹೋದ ಮೇಲೆ ಭಕ್ತರು ಪ್ರಭುಪಾದರನ್ನು ಅವರ ಕೋಣೆಗೆ ಹೊತ್ತುಕೊಂಡು ಹೋಗ್ತಾರೆ. 105 ಡಿಗ್ರಿ ಜ್ವರ. ಪ್ರಭುಪಾದರು ಅಲ್ಲಿ ಕುಸಿತಾರೆ. ರಾಜಕಾರಣಿಗಳಾದ ಅತಿಥಿಗಳು ಹಾಗೂ ಅವರ ಬೆಂಗಾವಲಿನ ಸೈನಿಕರ ಸಿಬ್ಬಂದಿ ಹೊರಟು ಹೋದ ಬಳಿಕ ದೇವಾಲಯದ ಪ್ರದೇಶವು ಮತ್ತೆ ಮಾಮೂಲಿನಾಗೆ ಆ ಸ್ಥಿತಿಗೆ ಬಂದು ತೊಡಗುತ್ತದೆ. ಪ್ರಭುಪಾದರು ಹಾಸಿಗೆಯ ಪಕ್ಕದಲ್ಲಿ ಕುಳಿತು ಮೆಲ್ಲನೆ ತಮ್ಮ ಕೀರ್ತನೆಯನ್ನು ಭಕ್ತರು ಪ್ರಾರಂಭಿಸ್ತಾರೆ. ಆಮೇಲೆ ಪ್ರಭುಪಾದರ ಶಕ್ತಿ ಸಂಕಲ್ಪಗಳನ್ನು ಕಂಡ ಭಕ್ತರಿಗೆ ಕೃಷ್ಣ ಪ್ರಜ್ಞೆಗಾಗಿ ತಮ್ಮ ಕೊಡುಗೆ ಎಷ್ಟು ಅತ್ಯಲ್ಪವಾದದ್ದು ಅಂತೇಳಿ ಎಂಬ ಸತ್ಯ ಸಂಗತಿ ಅವರಿಗೆ ಅರಿವಾಗ್ತದೆ. ಇನ್ನು ಇಡೀ 2 ವಾರಗಳ ಬಳಿಕ ಅಂತಿಮವಾಗಿ ಪ್ರಭುಪಾದರ ಜ್ವರ ಇಳಿತದೆ. ಉಗ್ರ ಪರೀಕ್ಷೆಯೊಂದು ಕೊನೆಗೊಳ್ತದೆ. ಮುಂಗಾರು ಆಗ ಮುಗಿಯುತ್ತದೆ. ಆದ್ರೆ ದೇವಾಲಯದ ನಿರ್ಮಾಣದ ಮತ್ತವೇ ಸಮಸ್ಯೆಗಳು ಮತ್ತು ಮುಂದುವರಿತಾ ಇರ್ತದೆ. ಆದ್ರೆ ಪ್ರಭುಪಾದರ ದೃಢ ನಿರ್ಧಾರ ಕೂಡ ಅಲ್ಲಿ ಮುಂದುವರಿಯುತ್ತದೆ. ಅವರ ಶಿಷ್ಯರು ಸಹ ದೃಢಚಿತ್ತರಾಗಿದ್ರು. ಆಡಳಿತದ ವಿಳಂಬಗಳ ಹಾಗೂ ನಿಧಾನಸ್ಥ ಕೆಲಸಗಾರರ ನಡುವೆ ತಾಳ್ಮೆಗಿಡದೆ ಅವರು ಕಾರ್ಯನಿರ್ವಹಿಸಲು ಕೂಡ ಕಂಕಣಬದ್ಧರಾಗಿ ನಿಂತರು. ಆಧ್ಯಾತ್ಮಿಕ ನಿಬಂಧನೆಗಳನ್ನು ನಿರ್ಲಕ್ಷಿಸುವವರು ಯಾರು ಕೂಡ ಅಲ್ಲಿ ಇರ್ಲಿಲ್ಲ. ಪ್ರಭುಪಾದರು ತನ್ನ ಅನಾರೋಗ್ಯದ ಬಗ್ಗೆ ಮಾತನಾಡುವುದನ್ನು ಈಗ ನಿಲ್ಲಿಸ್ತಾರೆ. ಅವರು ಆರೋಗ್ಯ ಸುಧಾರಿಸುವ ಬಗ್ಗೆ ಜಗತ್ತಿನಾದ್ಯಂತ ಭಕ್ತರಿಗೆಲ್ಲ ಸುದ್ದಿ ಕಳಿಸಿದ್ರು. ತುರ್ತಿನ ಕೀರ್ತನೆಗಳನ್ನು ಎಲ್ಲ ನಿಲ್ಲಿಸಿದ್ರು. ತಮ್ಮ ಮಾಮೂಲು ಕೆಲಸಗಳಲ್ಲಿ ಎಲ್ಲರೂ ತೊಡಗ್ಲಿಕ್ಕೆ ಎಲ್ಲರಿಗೆ ಹೇಳ್ತಾರೆ ಪ್ರಭುಪಾದರು. ಮತ್ತೆ ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಿಸಿದಂತಹ ಇಂದಿನ ಕರ್ತವ್ಯಗಳನ್ನು ಅವರು ಹಿಂತಿರುಗಿ ಮಾಡ್ತಾರೆ. ಈಗ ಒಂದು ವಿಷಯ ಸ್ಪಷ್ಟವಾಯಿತು. ಪ್ರಭುಪಾದರು ಸಂಪೂರ್ಣವಾಗಿ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದಾರೆ. ಅವರೊಂದಿಗೆ ಕೆಲಸದಲ್ಲಿ ತೊಡಗಿದ ಭಕ್ತರು ಕೂಡ ಪ್ರಭುಪಾದರ ನಡುವೆ ಪ್ರೀತಿ ಮತ್ತೆ ನಂಬಿಕೆಗಳ ಮೇಲೆ ಆಧಾರಗೊಂಡಿದ್ದ ಒಂದು ಆಧ್ಯಾತ್ಮಿಕ ಅವರಲ್ಲಿ ಒಪ್ಪಂದ ಕೂಡ ಇತ್ತು. ಪ್ರಭುಪಾದರು ಈಗ ಭಕ್ತರ ಕರ್ಮಗಳನ್ನು ಸ್ವೀಕರಿಸಿದ್ರು. ಭಕ್ತರು ಅವರ ನಿರ್ದೇಶನಗಳನ್ನು ಅನುಸರಿಸಲು ಮಾತು ಕೊಟ್ಟಿದ್ರು. ಈಗ ಭಕ್ತರ ಸೋಲುಗಳಿಂದ ಪ್ರಭುಪಾದರಿಗೆ ನಿರಾಶೆಯಾಗಿತ್ತಾದ್ರೂ ಒಪ್ಪಂದಕ್ಕೇನು ಅವರು ಭಂಗ ಬಂದಿರಲಿಲ್ಲ. ಪ್ರಭುಪಾದರ ಆ ನಿರ್ವಾಚ್ಯ ಕೃಪೆಯನ್ನು ತೋರುವುದನ್ನು ಮುಂದುವರಿಸಿದ್ರೆ ಭಕ್ತರು ಅವರ ಆಜ್ಞೆಗಳನ್ನು ಈಡೇರಿಸಲು ಶಕ್ತರಾಗ್ತಿದ್ರು. ಇಲ್ಲದಿದ್ರೆ ಅವರ ಆಧ್ಯಾತ್ಮಿಕ ಶಕ್ತಿಯಿಂದ ಎಲ್ಲರೂ ವಂಚಿತರಾಗ್ತಿದ್ರು. ಪ್ರಭುಪಾದರ ಮಟ್ಟಿಗೆ ಅವರು ತಮ್ಮ ಭಕ್ತರ ಕೈ ಬಿಡುವ ಪ್ರಶ್ನೆಯೇ ಅಲ್ಲಿ ಇಲ್ಲ. ಶಿಷ್ಯರ ಕಾರಣಕ್ಕಾಗಿ ತಾವು ರೋಗಗ್ರಸ್ತರಾಗಬೇಕಾಗಿ ಬಂದಾಗಲೂ ಅವರು ತಮ್ಮ ಶಿಷ್ಯರನ್ನು ತೊರೆಯುವ ಆಲೋಚನೆ ಕ್ಷಣ ಮಾತ್ರ ಕೂಡ ಹೊಂದಿರ್ಲಿಲ್ಲ ಅವರು.
2 ವಾರಗಳ ನಿಲುಗಡೆಯ ಬಳಿಕ ಪ್ರಭುಪಾದರು ತಮ್ಮ ಅನುವಾದ ಕಾರ್ಯವನ್ನು ಪುನರಾರಂಭಿಸ್ತಾರೆ. ಚೈತನ್ಯ ಚರಿತಾಮೃತದ ಬಗ್ಗೆ ವೇಗವಾಗಿ ಕೆಲಸದಲ್ಲಿ ತೊಡಗುತ್ತಾರೆ. ಮಧ್ಯ ಲೀಲೆಯಲ್ಲಿ ಚೈತನ್ಯ ಮಹಾಪ್ರಭುಗಳ ಹಾಗೂ ಸನಾತನ ಗೋಸ್ವಾಮಿಯವರ ನಡುವಿನ ಚರ್ಚೆಗಳವರೆಗೆ ಬಂದಿದ್ರು. ಈಗ ಪ್ರಭುಪಾದರು ಮುಂಜಾನೆ ಹೇಳ್ತಾರೆ, ಬಂಗಾಳಿ ಭಾಷಾಂತರ ಮತ್ತು ವ್ಯಾಖ್ಯಾನಗಳನ್ನು ಅಧ್ಯಯನ ಮಾಡ್ತಾರೆ. ಅನುವಾದವನ್ನು ನಿಲ್ಲಿಸಿದ್ರಿಂದ ಅದನ್ನು ಮುಂದುವರಿಸ್ತಾರೆ. ತಮ್ಮ ಡಿಕ್ಟೋಫೋನಿನಲ್ಲಿ ಮಾತನಾಡಿ ಅವರು ಧ್ವನಿ ಮುದ್ರಿಸಿ ತೊಡಗುತ್ತಾರೆ. ಮೊದಲಿಗೆ ಅವರ ಧ್ವನಿ ಕ್ಷೀಣವಾಗಿ ಕರ್ಕಶ ಪಿಶುಧ್ವನಿಯಂತಿತ್ತು. ಮಾತನಾಡ್ತಾ ಹೋದಂತೆ ಅವರ ಧ್ವನಿ ಅಲ್ಲಿ ಶಕ್ತಿಯುತವಾಗಿ ಇರ್ತದೆ. 1 ಗಂಟೆಯ ಒಳಗೆ ಅವರು ಮೊದಲಿನಂತೆ ಮಾತನಾಡ್ಲಿಕ್ಕೆ ಎಲ್ಲ ಶಕ್ತರಾಗ್ತಾರೆ. ಬೃಂದಾವನವನ್ನು ಅವರು ಬಿಡುವ ವೇಳೆಗೆ ಅವರು ಅಸಾಧಾರಣ ವೇಗದಲ್ಲಿ ಅನುವಾದವನ್ನು ಮಾಡ್ತಿದ್ದರು. ದಿನಕ್ಕೆ 2 ಟೇಪುಗಳನ್ನು ತುಂಬಿ ಅವರು ಅಲ್ಲಿ ಮುಗಿಸ್ತಿದ್ರು. ಬೊಂಬೈ 1974 ನವೆಂಬರ್ನಿಂದ 1975 ಆ ಜನವರಿಯವರೆಗೆ ಶ್ರೀಲ ಪ್ರಭುಪಾದರು ಬೊಂಬೈಯಲ್ಲಿ ಇದ್ರು. ಈ ಅವಧಿಯಲ್ಲಿ ಸುಂದರವಾದ ರಾಧಾರಾಸ ವಿಹಾರಿ ಆ ದೇವಾಲಯದ ನಿರ್ಮಾಣವನ್ನು ಪ್ರಾರಂಭಿಸಲು ಅಗತ್ಯವಾಗಿದ್ದ NOCಯನ್ನು ಪಡೆಯಲು ಅವರು ಛಲದಿಂದ ಆದರೆ ತಾಳ್ಮೆಯಿಂದ ಪ್ರಯತ್ನಿಸಿದರು. ಈ ಯೋಜನೆಯಲ್ಲಿ ಪ್ರಭುಪಾದರು ತಮಗೆ ತೊಡಗಿಸಿಕೊಂಡಿದ್ರಿಂದ ಹರೇ ಕೃಷ್ಣ ಜಮೀನಿಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿದ್ದ ಗಿರಿರಾಜ ಮತ್ತೆ ಇತರರು ಕೂಡ ಉತ್ಸಾಹಗೊಂಡರು. ಶ್ರೀಲ ಪ್ರಭುಪಾದರು ಭಗವದ್ಗೀತೆಯ ಬಗ್ಗೆ ವ್ಯಾಖ್ಯಾನದಲ್ಲಿ ತಿಳಿಸಿದಂತೆ ಕೃಷ್ಣನ ತೃಪ್ತಿಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗುವುದನ್ನು ಬಿಟ್ಟು ವ್ಯಕ್ತಿಗೆ ಬೇರೆ ಯಾವುದು ಕೂಡ ಗುರಿ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಕೆಲಸದಲ್ಲಿ ಯಾರು ತೊಡಗಿರ್ತಾರೋ ಆ ವ್ಯಕ್ತಿಯು ಕೃಷ್ಣನ ಬಗ್ಗೆ ಮಾತ್ರ ಯೋಚಿಸ್ತಿರ್ಬೇಕು. ಆ ನಿರ್ದಿಷ್ಟ ಕರ್ತವ್ಯವನ್ನು ಪೂರೈಸಲು ಕೃಷ್ಣ ನನ್ನನ್ನು ನೇಮಿಸಿದಾನೆ ಎಂದು ಅವನು ತಿಳಿಬೇಕು. ಹೀಗೆ ಕೆಲಸದಲ್ಲಿ ತೊಡಗಿದಾಗ ವ್ಯಕ್ತಿಯು ಸಹಜವಾಗಿಯೂ ಕೃಷ್ಣನ ಬಗ್ಗೆ ಯೋಚಿಸ್ತಿರ್ತಾನೆ. ಮತ್ತೆ ಕೃಷ್ಣನ ಆಜ್ಞೆಯ ಗುರು ಶಿಷ್ಯ ಪರಂಪರೆಗೆ ಸೇರಿದ ನಿಜವಾದ ಗುರುವಿನ ಮೂಲಕ ಅದು ಬರ್ತದೆ ಅಂತ ಹೇಳ್ತಾರೆ. ಒಂದು ನಿರ್ದಿಷ್ಟ ಯೋಜನೆಯಲ್ಲಿ ಆ ಸೇವೆ ಸಲ್ಲಿಸುತ್ತಾ ಅಲ್ಲಿಯ ಸ್ಥಳೀಯ ಜನರಿಗೆ ಕೃಷ್ಣ ಪ್ರಜ್ಞೆಯನ್ನು ನೀಡಲು ತಮ್ಮನ್ನು ಸಮರ್ಪಿಸಿಕೊಳ್ಳುವ ಅವಕಾಶವನ್ನು ಶ್ರೀಲ ಪ್ರಭುಪಾದರು ಪ್ರತಿ ಶಿಷ್ಯನಿಗೂ ಕೂಡ ಅಲ್ಲಿ ನೀಡ್ತಾರೆ. ಪ್ರಭುಪಾದರಿಗೆ ಇಡೀ ಪ್ರಪಂಚವೇ ಅವರ ಕಾರ್ಯಕ್ಷೇತ್ರವಾಗಿತ್ತು. ಅವರಿಗೆ ನಿಷ್ಠರಾದ ಪುತ್ರರಿಗೆ ನಿರ್ದಿಷ್ಟ ಭೂ ಪ್ರದೇಶಗಳನ್ನು ಆಳಲು ಕೊಡುವ ಚಕ್ರವರ್ತಿಯಂತೆ ಅವರು ಇದ್ರು. ಆದ್ರೆ ಕ್ಷೇತ್ರ ಮತ್ತು ಯೋಜನೆಗಳನ್ನು ಭೌತಿಕ ಒಡೆತನಕ್ಕಾಗಿ ಅವರು ನೀಡುತ್ತಿರ್ಲಿಲ್ಲ. ಅಂತಹ ಒಡೆತನವು ಒಂದು ಭ್ರಮೆ ಇಲ್ಲಿ. ಮತ್ತೆ ಬದಲಾಗಿ ಅವರು ದೇವರ ಸೇವೆಗಾಗಿ ಮಾತ್ರ ಅಲ್ಲಿ ಕೊಡ್ತಿದ್ರು. ಕೃಷ್ಣನೇ ಸಕಲಕ್ಕೂ ಕೂಡ ಒಡೆಯ. ಆದರೆ ಪ್ರಚಾರಕನು ಕೃಷ್ಣನ ಸಾಮ್ರಾಜ್ಯದ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನೆಲೆಸಿ ಅಲ್ಲಿನ ನಿವಾಸಿಗಳನ್ನು ಮಾಯೆಯ ಹಿಡಿತದಿಂದ ಪಾರು ಮಾಡ್ಲಿಕ್ಕೆ ಪ್ರಯತ್ನಿಸಬಹುದು. ಆದ್ರೆ ಬೊಂಬಾಯಿಯ ಹರೇ ಕೃಷ್ಣ ಜಮೀನು ಅದು ಪ್ರಭುಪಾದರ ಮುಖ್ಯ ಯೋಜನೆಗಳಲ್ಲಿ ಒಂದು. ಆದ್ರೆ ಅದು ನಿಧಾನವಾಗಿ ರೂಪುಗೊಳ್ತಿತ್ತು. ಭಕ್ತರು ಪ್ರಭುಪಾದರ ಆಜ್ಞೆಗಳನ್ನು ಪಾಲಿಸುವ ಅನೇಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಬಳಿಕ ಬೊಂಬಾಯಿಯ ಯೋಜನೆ ಫಲಪ್ರದವಾಗುವ ಹಾಗೆ ಮಾಡಬೇಕು ಅಂತ ಕೃಷ್ಣನ ಇಂಗಿತವೇನೋ ಅಂತೇಳಿ ಅಲ್ಲಿ ಕಾಣ್ತಿತ್ತು. ಜೂಹು ಜಮೀನಿನಲ್ಲಿ ಇಸ್ಕಾನ್ 6 ಬಾಡಿಗೆ ಮನೆಗಳ ಒಡೆತನ ಹೊಂದಿತ್ತು. ಆದ್ರೆ ಬಾಡಿಗೆದಾರನನ್ನು ಒತ್ತಾಯದಿಂದ ತೆರವು ಮಾಡಿಸಿದಂತೆ ಕಾನೂನು ಅವರನ್ನು ನಿರ್ಬಂಧಿಸಿತು. ಆದ್ರೆ ಆ ಮನೆಗಳ ಮೇಲೆ ಮಾಡಿ ಕಟ್ಟಲು ಯಾವ ನಿರ್ಬಂಧವೂ ಇರ್ಲಿಲ್ಲ. ಆದ್ರಿಂದ ಕಡೆಪಕ್ಷ 2 ಬಾಡಿಗೆ ಮನೆಗಳ ಮೇಲಾದ್ರೂ ಕೆಲವು ಕೊಠಡಿಗಳನ್ನು ಕಟ್ಟಲು ಶ್ರೀಲ ಪ್ರಭುಪಾದರು ಇಸ್ಕಾನ್ನ ನಿಷ್ಠಾವಂತ ಜೀವ ಸದಸ್ಯರು, ಕಟ್ಟಡಗಳ ನಿರ್ಮಾಣದ ಗುತ್ತಿಗೆದಾರರು ಅವರೆಲ್ಲ ಸೇರಿ ಶ್ರೀ ಸೇಠಿ ಅವರನ್ನು ಕೋರ್ತಾರೆ. ಶ್ರೀ ಸೇಠಿ ಅವರು ಆಜ್ಞೆಯನ್ನು ಶಿರಸಾವಹಿಸಿ ನಿರ್ಮಾಣಕ್ಕಾಗಿ ಅನುಮತಿಯನ್ನು ಪಡೆದುಕೊಳ್ತಾರೆ. ಇಲ್ಲಿ ನಿರ್ಮಾಣ ಕಾರ್ಯ ಮುಗಿಯಿತು. ಕೊಠಡಿಗಳನ್ನೆಲ್ಲ ಬ್ರಹ್ಮಚಾರಿಗಳ ವಸತಿಗಾಗಿ, ಕಚೇರಿಗಳಿಗಾಗಿ, ಪುಸ್ತಕ ದಾಸ್ತಾನಿಗಾಗಿ ಎಲ್ಲ ಉಪಯೋಗ ಮಾಡಲಾಯಿತು. ಕೊನೆಗೆ ಭಕ್ತರು ತಾವು ಅಲ್ಲಿಗೆ ಬಂದಾಗಿನಿಂದಲೂ ತಮ್ಮ ವಾಸಸ್ಥಾನದಾಗಿದ್ದ ಹುಲ್ಲು ಗುಡಿಸಲುಗಳು ಅದನ್ನು ಖಾಲಿ ಮಾಡ್ತಾರೆ. ಇದರಿಂದ ಗಲೀಜಾದ ಮತ್ತು ಇಲಿಗಳಿಂದ ತುಂಬಿದ ಆ ಜಾಗದಲ್ಲಿ ವಾಸ ಮಾಡುವ ಕಷ್ಟ ಈಗ ಭಕ್ತರಿಗೆ ತಪ್ಪುತ್ತದೆ. ಗುಡಿಸಲುಗಳನ್ನೆಲ್ಲ ಕಿತ್ತು ತೆಗಿತಾರೆ. NOC ನೀಡಲು ನಗರಸಭೆಯು ವಿಧಿಸಿದ ನಿಬಂಧನೆಗಳಲ್ಲಿ ಆ ಗುಡಿಸಲುಗಳನ್ನು ಕಿತ್ತು ಹಾಕಬೇಕು ಎಂಬುದು ಒಂದಾಗಿತ್ತು. ಹೀಗಾಗಿ ಆ ನಿಬಂಧನೆಯನ್ನು ಕೂಡ ಅವರು ಮಾಡ್ತಾರೆ. ಇಲ್ಲಿ ದೇವಾಲಯದಲ್ಲಿನ ಭಜನೆಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಎಂದು ನಗರಸಭೆಯ ಇನ್ನೊಂದು ಮುಖ್ಯ ಆಕ್ಷೇಪಣೆ. ಅದರಿಂದ ಆ ವಿಷಯಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಿ ಸಮಾಧಾನ ನೀಡಬೇಕಾಗಿತ್ತು. ಪ್ರಭುಪಾದರು ಒದಗಿಸಿದ ಆ ದೇವಾಲಯ ಮತ್ತು ಹೋಟೆಲ್ ಆ ಯೋಜನೆಗಳ ನಕ್ಷಲೆಯನ್ನು ಪರಿಶೀಲಿಸಿದ ಪೊಲೀಸರು ಅಂತಹ ಬೃಹತ್ ದೇವಾಲಯದಲ್ಲಿನ ಭಜನೆಯಿಂದ ಈಗಿರುವ ದೇವಾಲಯದಲ್ಲಿನ ಭಜನೆಯಷ್ಟು ಶಬ್ದ ಉಂಟಾಗಲಾರದೆಂದು ಒಪ್ಪಿಕೊಂಡ್ರು ಮತ್ತು ತಮ್ಮ ಆಕ್ಷೇಪಣೆಯನ್ನು ಹಿಂತೆಗೆದುಕೊಂಡು ಹರೇ ಕೃಷ್ಣ ಜಮೀನಿನ ಯೋಜನೆಗೆ ತಮ್ಮ ಅನುಮತಿಯನ್ನು ನೀಡಲು ಅವರು ಸಮ್ಮತಿಸ್ತಾರೆ. ಆದ್ರೆ ಹುಲ್ಲು ಗುಡಿಸಲುಗಳನ್ನು ತೆಗಿಬೇಕು ಮತ್ತು ಬಾಡಿಗೆದಾರರು ಜಮೀನಿನ
ಹಿಂಬದಿಯಿಂದ ಓಡಾಡಲು ಅನುಕೂಲವಾಗುವಂತೆ ಪ್ರವೇಶ ಮಾರ್ಗವನ್ನು ಕೂಡ ಅಗಲಗೊಳಿಸಲಾಯಿತು ಎಂಬ ನಿಬಂಧನೆಗಳನ್ನು ಇಸ್ಕಾನ್ಗೆ ಅವರು ವಿಧಿಸ್ತಾರೆ. ಈ ಎಲ್ಲಾ ಶಾಸನಬದ್ಧ ಒತ್ತಾಯಗಳು ದೀರ್ಘ ಚದುರಂಗವಾಟದಂತೆ ಅಲ್ಲಿ ಜಟಿಲವಾಗಿದ್ದವು. ಆದ್ರೆ ಪ್ರಭುಪಾದರು ಅನುಭವಶಾಲಿ, ಜಾಗರೂಕರು ಮತ್ತೆ ದೃಢಚಿತ್ತರು ಆಗಿದ್ರು. ಅವರು ಹರೇ ಕೃಷ್ಣ ಜಮೀನಲ್ಲಿ ಹಲವು ತಿಂಗಳು ಉಳಿದು ಗಿರಿರಾಜ ಮತ್ತೆ ಶ್ರೀ ಸೇಠಿ ಅವರಿಗೆ ಮತ್ತೆ ಇತರರಿಗೆಲ್ಲ ನೆರವು ನೀಡಲು ನಿರ್ಧರಿಸ್ತಾರೆ. ಈ ನಡುವೆ ಹರೇ ಕೃಷ್ಣ ಜಮೀನಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮ ನಿಲ್ಲದೆ ನಡೆಯುತ್ತಾ ಹೋಗ್ಬೇಕೆಂತವರಿಗೆ ಪ್ರಭುಪಾದರು ಒತ್ತಾಯ ಮಾಡ್ತಾರೆ. ಆಮೇಲೆ ಅಲ್ಲಿ ಶಾಶ್ವತವಾದ ದೇವಾಲಯ ಇರದಿದ್ರೂ ಸಹ ಭಗವಂತನ ಭಾನುವಾರದ ಔತಣ ಅದಕ್ಕೆ 500ರಿಂದ 700 ಜನ ಅತಿಥಿಗಳಲ್ಲಿ ಬರ್ತಿದ್ರು. ಮುಂಬೈಯಲ್ಲಿನ ಜನ್ಮಾಷ್ಟಮಿ ಸಮಾರಂಭವು ಅತ್ಯಂತ ಯಶಸ್ವಿಯಾಯಿತು. ದೇವರ ದರ್ಶನ ಮತ್ತೆ ಪ್ರಸಾದಕ್ಕಾಗಿ ಹಲವು ಸಾವಿರ ಜನ ಬಂದಿದ್ರು. ಗಿರಿರಾಜ ಪ್ರಭುಪಾದರಿಗೆ ವರದಿ ಮಾಡ್ತಾರೆ. ನ್ಯೂಯಾರ್ಕ್ ಅಥವಾ ಲಾಸ್ ಏಂಜಲೀಸ್ನಂತಹ ಸ್ಥಳಗಳಲ್ಲಿ 1 ವಾರ ಅಥವಾ ಅದಕ್ಕಿಂತ ಕಡಿಮೆ ಕಾಲ ಉಳಿಯುವುದು ಈಚೆಗೆ ಅಭ್ಯಾಸವಾಗಿದ್ದ ಶ್ರೀಲ ಪ್ರಭುಪಾದರಿಗೆ ತಾವು ಮುಂಬೈಯಲ್ಲಿ 3 ತಿಂಗಳುಗಳ ಕಾಲ ಉಳಿದದ್ದು ಹರೇ ಕೃಷ್ಣ ಜಮೀನ್ ತಮಗೆಷ್ಟು ಪ್ರಿಯವಾಗುವುದು ಅಂತ ಹೇಳಿ ಅಲ್ಲಿ ದೃಢಪಡಿಸಿದ್ರು. ಅದು ಅವರ ವಿಶಿಷ್ಟವಾದ ಶಿಶುವಾಗಿತ್ತು. ಅದಕ್ಕೆ ಅಪಾಯ ಬಂದಾಗ ಅವರು ಅದರ ರಕ್ಷಣೆಗಾಗಿ ಧಾವಿಸ್ತಾ ಇದ್ರು. ಹಾಗೆ ಯಶಸ್ಸು ಬಂದಾಗ ಅವರು ಹೆಮ್ಮೆ ಪಟ್ಟಿದ್ದು ಉಂಟು. ಇಡೀ ಜಗತ್ತಿಗೆ ಅದನ್ನು ತಿಳಿಸಲು ಕೂಡ ಅವರು ಬಯಸ್ತಾರೆ. ನಿರ್ಮಾಣ ಕಾರ್ಯ ಕೊಂಚ ಮಟ್ಟಿಗಾದ್ರೂ ಮುನ್ನಡೆಯುತ್ತಿರುವ ಬಗ್ಗೆ ಪ್ರಭುಪಾದರಿಗೆ ತೃಪ್ತಿ ಇದ್ದಂತೆ ತೋರಿತು. ಅವರು ಶ್ರೀ ಸೇಠಿ ಅವರಿಗೆ ಹೇಳಿದ್ರು, ಆಸ್ತಿಯ ಸುತ್ತ ಒಂದು ಪ್ರಕಾರದ ಗೋಡೆಯನ್ನು ಕಟ್ಟಿ ರಾತ್ರಿಯ ವೇಳೆ ಗೂಂಡಗಳು ಬಂದು ಅದರ ಕೊಂಚ ಭಾಗವನ್ನು ಕೆಡವಿದ್ರೂ ಪರವಾಗಿಲ್ಲ, ಚಿಂತಿಸಬೇಡಿ, ಏನಾದ್ರೂ ಕಟ್ಟುತ್ತಾ ಇರಿ, ಒಂದು ಇಟ್ಟಿಗೆ ಇಟ್ಟರೂ ಸಾಕು, ನಿರ್ಮಾಣ ಮುಂದುವರಿತಾ ಇರ್ಲಿ. ಮುಂಬೈ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ತಾವು ಮಾಡಿದ ಪ್ರಯತ್ನದಿಂದ ಪ್ರಭುಪಾದರಿಗೆ ಹಕ್ಕು ಪತ್ರಕ್ಕಿಂತ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದೇ ತಾವು ಮಾಡಿದ ಪ್ರಯತ್ನದಿಂದ ಅದಕ್ಕೆ ಪೂರ್ಣ ಅನುಮತಿ ಇನ್ನೂ ಸಿಕ್ಕಿಲ್ಲದಿದ್ರು ಕಟ್ಟಡದ ನಿರ್ಮಾಣ ಕಾರ್ಯಕ್ಕೆ ಮುನ್ನಡೆಯಬೇಕೆಂದು ಅವರು ಒತ್ತಾಯ ಮಾಡ್ತಿದ್ರು. ಅವರೆಂದ್ರು, ಸಾಕಷ್ಟು ಕೆಲಸಗಾರರು ಇಟ್ಟಿಗೆಗಳು ಇರಲಿ ಇಲ್ಲದಿರ್ಲಿ, ಕೆಲಸ ಕೊಂಚವಾಗಿಯೇ ಶುರುವಾಗ್ಲಿ, ಇದರಿಂದ ನಾವು ನಿರ್ಮಾಣವನ್ನು ಪ್ರಾರಂಭಿಸಿದ್ದೇವೆ ಎಂಬುದಾದರೂ ಸ್ಪಷ್ಟವಾಗ್ತದೆ. ಶ್ರೀಲ ಪ್ರಭುಪಾದರಿಗೆ ವೃಂದಾವನದಿಂದ ಸುದ್ದಿ ಬರ್ತದೆ. ಉತ್ತರ ಪ್ರದೇಶಕ್ಕೆ ಹೊಸದಾಗಿ ನೇಮಕಗೊಂಡಿದ್ದ ರಾಜ್ಯಪಾಲರಾದ ಡಾಕ್ಟರ್ ಚಿನ್ನಾರೆಡ್ಡಿ ಅವರು ದೇವಾಲಯದ ನಿವೇಶನಕ್ಕೆ ಅದಕ್ಕೆ ಭೇಟಿ ನೀಡ್ತಾರೆ. ಅದರಿಂದ ಕೃಷ್ಣ ಬಲರಾಮ ಮಂದಿರದ ಪುನರ್ ನಿಗದಿತ ಆರಂಭೋತ್ಸವಕ್ಕೆ ಅವರನ್ನು ಆಹ್ವಾನಿಸಲು ಪ್ರಭುಪಾದರು ಈಗ ನಿರ್ಧರಿಸ್ತಾರೆ. ಅವರು ಲೆಟರ್ ಬರೀತಾರೆ, ಸನ್ಮಾನ್ಯರೇ, ಶ್ರೀರಾಮಚಂದ್ರನ ಜನ್ಮದಿನವಾದ ರಾಮನವಮಿಯನ್ನು ದೇವಾಲಯದ ಆರಂಭೋತ್ಸವಕ್ಕಾಗಿ ಸದ್ಯಕ್ಕೆ ನಾವು ನಿಶ್ಚಯಿಸಿಕೊಂಡಿದ್ದೇವೆ. ಬಹುಶಃ ಈ ದಿನಾಂಕ ಈಗ ನಿಗದಿ ಆಗ್ಬಹುದು. ಯಾವುದಕ್ಕೂ ನಾವು ನಿರ್ಮಾಣ ಕಾರ್ಯದ ಪ್ರಗತಿಯ ಮೇಲೆ ಅವಲಂಬಿಸಿದ್ದೇವೆ. ತಾವು ದಯವಿಟ್ಟು ನಮಗೆ ತಮ್ಮ ಒಪ್ಪಿಗೆ ನೀಡಿದ್ರೆ ನಾವು ಆಹ್ವಾನ ಪತ್ರಿಕೆಯಲ್ಲಿ ಸನ್ಮಾನ್ಯರಾದ ತಮ್ಮ ಹೆಸರನ್ನು ಮುಖ್ಯ ಅತಿಥಿ ಮತ್ತು ದೇವಾಲಯದ ಉದ್ಘಾಟಕರೆಂದು ಮುದ್ರಿಸಲು ಅನುಕೂಲವಾಗ್ತದೆ ಅಂತೇಳಿ ಬರೀತಾರೆ. ತಾವು ಈಗಾಗಲೇ ನಮ್ಮ ಸದಸ್ಯರಾಗಿದ್ದೀರಾ, ಕೃಷ್ಣನ ಮಹಾಭಕ್ತರು ಕೂಡ ಆಗಿದ್ದೀರಾ. ಆದ್ದರಿಂದ ತಾವು ನಮ್ಮ ಆಹ್ವಾನವನ್ನು ಮನ್ನಿಸಿದರೆ ಅದೊಂದು ಸುಯೋಗ ಅಂತೇಳಿ ನಾವು ಭಾವಿಸ್ತೇವೆ. ರಾಜ್ಯಪಾಲರಿಗೆ ಈ ರೀತಿ ಆಹ್ವಾನ ನೀಡಿದ ಮರುಕ್ಷಣವೇ ಪ್ರಭುಪಾದರು ವೃಂದಾವನದಲ್ಲಿದ್ದ ಸುರಭಿಗೆ ಪತ್ರ ಬರೀತಾರೆ. ಮಾರ್ಚ್ ವೇಳೆಗೆ ಎಲ್ಲವೂ ಸಂಪೂರ್ಣ ಮುಗಿದಿರಬೇಕು. ಗುತ್ತಿಗೆದಾರರು ವಂಚಿಸುತ್ತಿದ್ದಾರೆಯೇ? ಹಾಗಿದ್ದರೆ ಇದು ಎಂದಿಗೂ ಮುಗಿಯುವುದಿಲ್ಲ. ನಾವು ಬರೀ ಹಣ ಖರ್ಚು ಮಾಡಿದಷ್ಟೇ ಆಯ್ತು. ನಾನು ನೋಡಿದ ಛಾಯಾಚಿತ್ರಗಳ ಪ್ರಕಾರ ಹೆಚ್ಚಿಗೇನು ಪ್ರಗತಿಯಾದಂತೆ ನನಗೆ ಕಾಣುವುದಿಲ್ಲ ಅಂತ ಹೇಳಿ ಮಾಡುವುದೇನು ಅಂತ ಹೇಳಿ ಕೇಳ್ತಾರೆ. ನನಗೆ ವಿವರಣೆಗಳು ಬೇಕಿಲ್ಲ, ಎಲ್ಲವೂ ಪೂರ್ಣಗೊಂಡಿದ್ದನ್ನು ನಾನು ನೋಡಬೇಕು ಅಂತ ಹೇಳ್ತಾರೆ. ಇನ್ನು ಸಂದೇಹವಿದ್ದರೆ ದಯವಿಟ್ಟು ನಿಸ್ಸಂಕೋಚದಿಂದ ನನಗೆ ತಿಳಿಸಿಬಿಡಿ ಅಂತ ಹೇಳ್ತಾರೆ. ಆಗ ಶ್ರೀಲ ಪ್ರಭುಪಾದರಿಗೆ ವಿವಿಧ ಭಾಗಗಳಿಂದ ಆ ಪ್ರವಾಸಕ್ಕಾಗಿ ಆಹ್ವಾನಗಳು ಬರ್ತಿದ್ದವು. ಇನ್ನೊಂದು ವಿಶ್ವ ಪ್ರವಾಸವೂ ಕೂಡ ರೂಪುಗೊಳ್ತಿತ್ತು. ಮೆಕ್ಸಿಕೋ ನಗರ ಮತ್ತೆ ಕ್ಯಾರ್ಕಾಸ್ ಭೇಟಿ ನೀಡಲು ಪ್ರಭುಪಾದರನ್ನು ಆಹ್ವಾನಿಸಿದ್ದ ಹೃದಯಾನಂದ ಗೋಸ್ವಾಮಿ ಅವರಿಗೆ ಪತ್ರ ಬರೀತಾರೆ. ಹೌದು, ನಿಮ್ಮಲ್ಲಿಗೆ ಬರಲು ನನಗೂ ತುಂಬಾ ಇಷ್ಟ ಇದೆ. ಆದ್ರೆ ಈಗ ದೇವಾಲಯವನ್ನು ಕಟ್ಟಲು ಸರ್ಕಾರದ ಅನುಮತಿಗಾಗಿ ಪ್ರಯತ್ನಿಸ್ತಾ ಮುಂಬೈಯಲ್ಲಿ ತಂಗಿದ್ದೇನೆ. ಮುಂದಿನ ವಾರದೊಳಗೆ ಅನುಮತಿ ಸಿಗುವ ಸಾಧ್ಯತೆ ಇದೆ. ಇದು ಈಡೇರಿದರೆ ನಾನು ಕೂಡಲೇ ಹೊನಲೂಲಿಗೆ ಹೊರಡಲಿದ್ದೇನೆ. ಅಲ್ಲಿಂದ ನೇರವಾಗಿ ಮೆಕ್ಸಿಕೋ ನಗರಕ್ಕೆ, ಅಲ್ಲಿಂದ ಕ್ಯಾರಕಾಸ್ಗೆ ಬಂದು ಆ ಬಳಿಕ ಜನವರಿ ಕೊನೆಗೆ ನಾನು ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕು. ಮುಂಬಯಿಯ ಸಮಸ್ಯೆಯು ಇತ್ಯರ್ಥವಾಗುತ್ತದೆ. ಉಳಿದ್ರೆ ನಾನು ಬಹುಶಃ ಜನವರಿ ನಡುಭಾಗದ ತನಕ ಇಲ್ಲೇ ಉಳಿಬೇಕಾಗ್ತದೆ. ಅನಂತರ ಜನವರಿ ನಡುಭಾಗ
ಅಥವಾ ಕೊನೆಗೆ ನಾನು 1 ತಿಂಗಳ ವಾಸ್ತವ್ಯಕ್ಕಾಗಿ ಆಸ್ಟ್ರೇಲಿಯಾಕ್ಕೆ ಹೋಗಲಿದ್ದೇನೆ ಅಂತ ಹೇಳಿ ಬರೀತಾರೆ. 1975 ಜನವರಿ ಮಧ್ಯಭಾಗದಲ್ಲಿ ಮುಂಬೈ ನಗರಸಭೆಯ ಅಂತೂ ಕೊನೆಗೆ NOC ಸಿಗ್ತದೆ. ಪ್ರಭುಪಾದರು ವಿಜಯೋತ್ಸವ ಮಾಡ್ತಾರೆ. ಕೂಡ್ಲೇ ಒಂದು ಶಂಕುಸ್ಥಾಪನೆಯ ಸಮಾರಂಭಕ್ಕೆ ಕರೆ ನೀಡ್ತಾರೆ. 1972 ಮಾರ್ಚಲ್ಲಿ ಈ ನಿವೇಶನಕ್ಕೆ ಪ್ರವೇಶಿಸಿದ ತರುಣದಲ್ಲೇ ಅವರು ಶಂಕುಸ್ಥಾಪನೆಯನ್ನು ಅಲ್ಲಿ ನೆರವೇರಿಸಿದ್ರು. ಆದ್ರೂ ಸಹ ಅವರು ಮತ್ತೊಮ್ಮೆ ಆ ಸಮಾರಂಭವನ್ನು ನಡೆಸಲು ಬಯಸ್ತಾರೆ. ಏಕೆಂದ್ರೆ ದೇವಾಲಯದ ನಿರ್ಮಾಣ ಈಗ ಕಾರ್ಯತ ಪ್ರಾರಂಭವಾಗಲಿತ್ತು. ಆದ್ದರಿಂದ ಮುಂಬಯಿಯಲ್ಲಿನ ಎಲ್ಲಾ ಇಸ್ಕಾನ್ ಜೀವ ಸದಸ್ಯರನ್ನು ಮತ್ತು ಮಿತ್ರರನ್ನು ಒಳಗೊಂಡ ಒಂದು ಉತ್ಸವವನ್ನು ಅವರು ಅಲ್ಲಿ ರೂಪಿಸ್ತಾರೆ. ಶ್ರೀಲ ಪ್ರಭುಪಾದರು ಪ್ರವಾಸಕ್ಕೆ ಆಗ್ತಾರೆ. ಈ ಬಾರಿ ದೇವಾಲಯದ ನಿರ್ಮಾಣ ಕಾರ್ಯ ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಯಬೇಕೆಂದು ಅವರು ಮುಂಬಯಿಯ ಅವರ ಭಕ್ತ ಮುಖಂಡರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಸರ್ಕಾರದಿಂದ ಹೊಸ ವಿರೋಧಗಳು ಬರುವುದು ಅದು ನಿಸ್ಸಂದೇಹ ಬಂದೇ ಬರ್ತದೆ. ಆದ್ರೆ ಹಿಂದೆ ಆದಂತೆ ಈ ಎಲ್ಲಾ ವಿರೋಧಗಳನ್ನು ಕೃಷ್ಣನ ಕೃಪೆಯು ದಾಟಿಸ್ತದೆ. ಭಕ್ತರು ದೃಢಚಿತ್ತರು ಆಗಿರ್ಬೇಕು. ಕಷ್ಟ ನಷ್ಟಗಳ ನಡುವೆ ಸಂಕಲ್ಪ ಶಕ್ತಿಯ ಗಳಿಕೆ ಮತ್ತು ತಮ್ಮ ಸೇವೆಯ ಮೂಲಕ ಕೃಷ್ಣನನ್ನು ಹಾಗೂ ಕೃಷ್ಣನ ಪರಿಶುದ್ಧ ಭಕ್ತರನ್ನು ಸಂತೃಪ್ತಗೊಳಿಸುವ ಧನ್ಯ ಭಾವ ಇದೇ ಭಕ್ತರಿಗೆ ಪ್ರಭುಪಾದರೊಂದಿಗೆ ಹರೇ ಕೃಷ್ಣ ಜಮೀನಲ್ಲಿ ದುಡಿದಿದ್ದರಿಂದ ದೊರೆಯಲಿದ್ದ ಬಹುಮಾನಗಳು. ಕೃಷ್ಣ ವೀಣಾ ಮಾತಾಜಿ ಓದ್ತೀರಾ? ಅವರು ಇಲ್ಲದಿದ್ರೆ ರೋಹಿಣಿ ಎಸ್ಪಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. 1975 ಫೆಬ್ರವರಿ ಮತ್ತು ಮಾರ್ಚ್ ಅವಧಿಯಲ್ಲಿ ಶ್ರೀಲ ಪ್ರಭುಪಾದರು ಮತ್ತೊಮ್ಮೆ ವ್ಯಾಪಕವಾಗಿ ಪ್ರವಾಸ ಮಾಡಿದರು. ಅವರು ಪೂರ್ವ ದಿಕ್ಕಿನಲ್ಲಿ ಟೋಕಿಯೋ ಮೂಲಕ ಹವಾಯಿಗೆ ಮತ್ತು ಅಲ್ಲಿಂದ ಲಾಸ್ ಏಂಜಲ್ಸ್ಗೆ ಪ್ರಯಾಣ ಮಾಡಿದರು. ಪ್ರವಾಸದಲ್ಲಿದ್ದಾಗ ಅವರಿಗೆ ಸುದ್ದಿ ಬಂತು. ರಾಜ್ಯಪಾಲರಾದ ರೆಡ್ಡಿ ಅವರು ರಾಮನವಮಿಯಂದು ವೃಂದಾವನದ ದೇವಾಲಯದ ಪ್ರಾರಂಭೋತ್ಸವಕ್ಕೆ ಅತಿಥಿಯಾಗಿ ಬರಲು ಒಪ್ಪಿಗೆ ನೀಡಿದ್ದರು. ಹಾಗೆಯೇ ಸುರಭಿಯಿಂದಲೂ ಪ್ರೋತ್ಸಾಹದಾಯಕ ವರದಿ ಬಂದಿತ್ತು. ಈ ಬಾರಿ ದೇವಾಲಯದ ಆರಂಭೋತ್ಸವ ಖಂಡಿತವಾಗಿ ನೆರವೇರಲಿದೆ ಎಂದು ಅವನು ಆಹ್ವಾನ ನೀಡಿದ್ದನು. ಪ್ರಭುಪಾದರು ಅವನಿಗೆ ಪತ್ರ ಬರೆದರು. ನಿಶ್ಚಿತ ವೇಳೆಗೆ ಕೆಲಸಗಳೆಲ್ಲವೂ ಮುಗಿದಿರುತ್ತದೆ ಎಂಬ ನಿನ್ನ ನಿರೀಕ್ಷೆಯಿಂದ ನಾನು ಉತ್ಸಾಹಗೊಂಡಿದ್ದೇನೆ. ನನ್ನ ಅಭಿಲಾಷೆಯೂ ಇದೇ ಆಗಿದೆ. ಪ್ರಭುಪಾದರು ಮೆಕ್ಸಿಕೋ ಮತ್ತು ಕ್ಯಾರಕಾಸ್ಗೆ ಪ್ರಯಾಣ ಮಾಡಿದರು. ಮತ್ತೆ ತಮ್ಮ ಪತ್ರಗಳಲ್ಲಿ ಅವರು ಎಲ್ಲರನ್ನೂ ವೃಂದಾವನದಲ್ಲಿ ಬಹುಬೇಗ ಆಗುತ್ತೇನೆಂದು ಹರೇ ಕೃಷ್ಣ ಮಾತಾಜಿ ಮೇಲೆ ಮಾಡಿ ಸ್ವಲ್ಪ ಬರೆಯತೊಡಗಿದರು. ಭಾರತದ ಒಬ್ಬ ಅಜೀವ ಸದಸ್ಯನು ವಿದೇಶಗಳಲ್ಲಿನ ದೇವಾಲಯಗಳಿಗೆ ತಾನು ಭೇಟಿ ನೀಡುವ ಬಗ್ಗೆ ಪ್ರಭುಪಾದ ಸಲಹೆಯನ್ನು ಕೋರಿದ್ದನು. ಪ್ರಭುಪಾದರು ಅವನಿಗೆ ಬರೆದರು. ಮಾರ್ಚ್ 20 ವೇಳೆಗೆ ನಾನು ಕಲ್ಕತ್ತಾದಲ್ಲಿ ಇರುತ್ತೇನೆ. ನೀನು ಅಲ್ಲಿಗೆ ಬಂದು ನನ್ನನ್ನು ಭೇಟಿಯಾಗಬಹುದು. ನಾನು ಮುಖತಃ ನಿನಗೆ ಸಲಹೆ ನೀಡುತ್ತೇನೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಜನ್ಮ ದಿನಾಚರಣೆಯ ಉತ್ಸವಕ್ಕಾಗಿ ಮಾಯಾಪುರಕ್ಕೆ, ಹಾಗೆಯೇ ರಾಮನವಮಿಯಂದು ಕೃಷ್ಣ ಬಲರಾಮ ಮಂದಿರದ ಪ್ರಾರಂಭೋತ್ಸವಕ್ಕಾಗಿ ವೃಂದಾವನಕ್ಕೆ ನೀನು ಆಹ್ವಾನಿತನಾಗಿದ್ದೀಯೆ. ಉತ್ತರ ಪ್ರದೇಶದ ರಾಜ್ಯಪಾಲರು ಹಾಗೂ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಅಂದಿನ ಸಮಾರಂಭದಲ್ಲಿ ಭಾಗವಹಿಸಲು ಬರಲಿದ್ದಾರೆ. ನೀನೂ ಸಹ ನಿನ್ನ ಪತ್ನಿ, ಪುತ್ರ ಹಾಗೂ ತಾಯಿಯವರೊಂದಿಗೆ ಬಂದು ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮನ್ನು ಪ್ರೋತ್ಸಾಹಿಸುವೆಂದು ನಾನು ಭರವಸೆ ಹೊಂದಿದ್ದೇನೆ. ಪ್ರಭುಪಾದರು ಭಾರತದಿಂದ ಹೊರಟ 1 ತಿಂಗಳೊಳಗಾಗಿ ತ್ವರಿತಗತಿಯಿಂದ ದಕ್ಷಿಣ ಅಮೆರಿಕ, ಮಿಯಾಮಿ, ಅಟ್ಲಾಂಟಾ, ಡಲ್ಲಾಸ್ ಮತ್ತು ನ್ಯೂಯಾರ್ಕ್ ನಗರಗಳ ಪ್ರವಾಸ ಮುಗಿಸಿದರು. ಅಲ್ಲಿಂದ ಲಂಡನ್ಗೆ ಹೋಗಿ ಟೆಹರಾನ್ನಲ್ಲಿ ನಿಂತು ಮಾರ್ಚ್ 16ರಂದು ಭಾರತಕ್ಕೆ ಹಿಂದಿರುಗಿದರು. ಇದು 10 ವರ್ಷಗಳ ಅವಧಿಯಲ್ಲಿ ಪ್ರಭುಪಾದರ 8ನೆಯ ವಿಶ್ವ ಪ್ರವಾಸವಾಗಿತ್ತು. ಮಾರ್ಚ್ 23 ಮುಂಜಾನೆ ಶ್ರೀಲ ಪ್ರಭುಪಾದರು ಕಲ್ಕತ್ತಾದಿಂದ ಮಾಯಾಪುರಕ್ಕೆ 5 ಕಾರುಗಳಲ್ಲಿ ತಮ್ಮ ಪರಿವಾರದೊಂದಿಗೆ ಹೊರಟರು. ಮೊದಲ ಕಾರಿನಲ್ಲಿ ಪ್ರಭುಪಾದರು ಇದ್ದರು. ಅದರ ಹಿಂದಿನ 3 ಕಾರುಗಳಲ್ಲಿ ಅವರ ಸನ್ಯಾಸಿ ಶಿಷ್ಯರಿದ್ದರು ಮತ್ತು ಕೊನೆಯ ಕಾರಿನಲ್ಲಿ ಅವರ ಸೋದರಿ ಭವತಾರಿಣಿ ಹಾಗೂ ಇನ್ನಿತರ ಮಹಿಳೆಯರಿದ್ದರು. ಯಥಾ ಪ್ರಕಾರ ಪ್ರಭುಪಾದರು ಮಾವಿನ ತೋಪಿನಲ್ಲಿ ಕೊಂಚ ಕಾಲ ತಡು ನಿಂತರು. ದೈವೀ ಶಕ್ತಿ ದಾಸಿ ಅವರೆಲ್ಲರೂ ಗೊಲ್ಲ ಹುಡುಗರಂತೆ ಒಟ್ಟಿಗೆ ಕೂತರು. ಪ್ರಭುಪಾದರು ನಡುವೆ ಕೂತು ತಮ್ಮ ಫಲಹಾರ ತೆಗೆದುಕೊಳ್ಳುತ್ತಿದ್ದರು. ಅಂದು ಏಕಾದಶಿ ಆದ್ದರಿಂದ ನಾನು ಪ್ರಭುಪಾದರಿಗಾಗಿ ಖರ್ಜೂರ ಮತ್ತು ತೆಂಗಿನಕಾಯಿಯಿಂದ ಮಾಡಿದ ಮಿಠಾಯಿ ಮಾಡಿದ್ದೆ. ಪ್ರಭುಪಾದರು ತಮ್ಮ ಉಪಹಾರ ಡಬ್ಬಿ ತೆರೆದು ಮಿಠಾಯಿಯನ್ನು ಕಂಡು ಕೇಳಿದರು. ಓ, ಏನಿದು, ಇದನ್ನು ಮಾಡಿದ್ದವರು ಯಾರು? ಅದನ್ನು ಮಾಡಿದವರು ನಾನೆಂಬುದು ಅಚ್ಯುತಾನಂದ ಸ್ವಾಮಿಯವರು ಪ್ರಭುಪಾದರಿಗೆ ಹೇಳಿದರು. ಪ್ರಭುಪಾದರ ಕೂಡಲೇ ಅದನ್ನು ತಿಂದರು ಮತ್ತು ಅದನ್ನು ಇಷ್ಟಪಟ್ಟರು. ಅನಂತರ ಅವರು ಕೈ ತೊಳೆದುಕೊಂಡರು. ಮಾಯಾಪುರ
ಹರೇ ಕೃಷ್ಣ ಮಾತಾಜಿ. ನಾವು ಒಂದು ಕೈ ತೊಳೆದುಕೊಂಡರು ನಾವು ಮಾಯಾಪುರದ ಕಡೆ ಹೊರಟೆವು. ಆಯ್ತು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಯಾರು? ರೀನಾ ಮಾತಾಜಿ. ಓದಿ ಮಾತಾಜಿ. ಮಾಯಾಪುರ, ಮಾರ್ಚ್ 23, 1975. ಈ ಸಲದ ಉತ್ಸವಕ್ಕೆ ಜಗತ್ತಿನ ಎಲ್ಲೆಡೆಗಳಿಂದ ಸುಮಾರು 500 ಮಂದಿ ಭಕ್ತರು ಬಂದು ಸೇರಿದ್ದರು. ಹತ್ತಿರದ ಬಯಲುಗಳಲ್ಲಿ ಬೆಳಗಿನ ವಾಯುವಿಹಾರದ ವೇಳೆಯಲ್ಲಿ ರಾಧಾ ಮಾಧವ ದೇವಾಲಯವನ್ನು ಪ್ರವೇಶಿಸುವ ಸಮಯದಲ್ಲಿ ಅಥವಾ ಚೈತನ್ಯ ಚರಿತಾಮೃತದ ಬಗ್ಗೆ ಪ್ರವಚನ ನೀಡುವ ವೇಳೆಯಲ್ಲಿ ಪ್ರಭುಪಾದರು ಆಕರ್ಷಣೆಯ ಕೇಂದ್ರವಾಗಿರುತ್ತಿದ್ದರು. ಪ್ರತಿದಿನದ ತರಗತಿಯ ಬಳಿಕ ಪ್ರಭುಪಾದರು ತಮ್ಮ ಶಿಷ್ಯರೊಂದಿಗೆ ಒಡಗೂಡಿ ದೇವಾಲಯದ ಕೊಠಡಿಗೆ ಪ್ರದಕ್ಷಿಣೆ ಮಾಡುತ್ತಿದ್ದರು. ಪ್ರತಿಮೆಗಳ ಪೀಠದ ಎರಡೂ ಬದಿಗೆ ಸೂರ್ಯನಿಂದ 2 ಹಿತ್ತಾಳೆಯ ಗಂಟೆಗಳನ್ನ ಇಳಿ ಬಿಡಲಾಗಿತ್ತು. ಪ್ರದಕ್ಷಿಣೆ ಮಾಡುವಾಗ ಪ್ರಭುಪಾದರು ಕೀರ್ತನೆ ನಡೆಯುತ್ತಿರುವಂತೆಯೇ ಗಂಟೆಗಳಲ್ಲಿ ಒಂದರ ಬಳಿಗೆ ಹೋಗಿ ಹಗ್ಗವನ್ನು ಜಗ್ಗಿ ಗಂಟೆಯನ್ನು ಹಲವು ಬಾರಿ ಜೋರಾಗಿ ಬಡಿಯುತ್ತಿದ್ದರು. ಬಳಿಕ ಕೈಯಲ್ಲಿ ಕೋಲು ಹಿಡಿದುಕೊಂಡು ವಿಗ್ರಹಗಳ ಹಿಂಬದಿಯಿಂದ ನಡೆದು ಮತ್ತೊಂದು ಬದಿಯಿಂದ ಹೊರಬಂದು ಇನ್ನೊಂದು ಗಂಟೆಯನ್ನು ಬಡಿಯುತ್ತಿದ್ದರು. ಭಕ್ತರು ಪ್ರಭುಪಾದರನ್ನು ಸುತ್ತುವರೆದು ಕುಣಿಯುತ್ತಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಹಾಡುತ್ತಿದ್ದರು. ಸಂತುಷ್ಟರಾಗಿ ನಸುನಗುತ್ತಾ ಪ್ರಭುಪಾದರು ದೇವಾಲಯದ ಹಜಾರದ ಉದ್ದಕ್ಕೂ ಹೆಜ್ಜೆ ಹಾಕುತ್ತಾ ಭಕ್ತಿ ಸಿದ್ಧಾಂತ ಸರಸ್ವತಿ, ಗೌರಕಿಶೋರ್ ದಾಸ್ ಬಾಬಾಜಿ ಮತ್ತು ಭಕ್ತಿ ವಿನೋದ ಠಾಕೂರರ ಚಿತ್ರಗಳನ್ನು ಹಾದು ಹಜಾರವನ್ನು ಸುತ್ತುವರಿದು ಮತ್ತೆ ಅದೇ ಮೊದಲ ಗಂಟೆಯ ಬಳಿಗೆ ಬಂದು ಅದನ್ನು ಗಟ್ಟಿಯಾಗಿ ಬಡಿಯುತ್ತಿದ್ದರು. ಈ ರೀತಿ ಹಲವು ಬಾರಿ ದಿವ್ಯಾನಂದದ ಪ್ರದಕ್ಷಿಣೆಗಳನ್ನು ಮಾಡಿದ ಬಳಿಕ ಅವರು ದೇವಾಲಯದಿಂದ ಹೊರ ಬರುತ್ತಿದ್ದರು. ಕೀರ್ತನೆಯ ಮೊರೆತ ಮುಂದುವರಿಯುತ್ತಿತ್ತು. ಹೊರಗಿನ ಉಜ್ವಲ ಹಗಲ ಬೆಳಕಿಗೆ ಬಂದು ವಿಶಾಲವಾದ ಮೆಟ್ಟಿಲುಗಳನ್ನೇರಿ ಅವರು ತಮ್ಮ ಕೊಠಡಿಗೆ ತೆರಳುತ್ತಿದ್ದರು. ಆ ಉತ್ಸವದ ಅವಧಿಯಲ್ಲಿ ಕಡೆ ಪಕ್ಷ 2 ಸಂದರ್ಭಗಳಲ್ಲಿ ಪ್ರಭುಪಾದರು ಬೆಳಗಿನ ಪ್ರವಚನ ನೀಡುವಾಗ ಸಮಾಧಿ ಸ್ಥಿತಿಗೆ ತಲುಪಿ ಸ್ತಂಭಿತರಾಗಿದ್ದರು. ಒಮ್ಮೆ ಅವರು ತಮ್ಮ ಶಿಷ್ಯರ ತ್ಯಾಗವನ್ನು ಹೊಗಳಿ ಮಾತಾಡುತ್ತಿದ್ದರು. ದೂರದ ಅಮೆರಿಕ, ಯುರೋಪ್ ಮತ್ತು ಆಸ್ಟ್ರೇಲಿಯಾಗಳಲ್ಲಿದ್ದ ತಮ್ಮ ಮನೆಗಳಿಂದ ಭಾರಿ ಮೊತ್ತದ ಹಣವನ್ನು ವ್ಯಯಿಸಿ ಸೇವೆ ಸಲ್ಲಿಸಲೆಂದು ಮತ್ತು ಉತ್ಸವದಲ್ಲಿ ಭಾಗವಹಿಸಲೆಂದು ಶಿಷ್ಯರು ಮಾಯಾಪುರಕ್ಕೆ ಬಂದಿರುವುದನ್ನು ಕಂಡು ಅವರ ಹೃದಯ ತುಂಬಿ ಬಂದಿತು. ನೀವೆಲ್ಲ ಇನ್ನೂ ಯುವಕರು, ನಿಮಗೆ ಒಳ್ಳೆಯ ಅವಕಾಶವಿದೆ. ಆದರೆ ನಾನಾದರೂ ಮುದುಕ, ನನಗೆ ಅವಕಾಶವಿಲ್ಲ. ಹೀಗೆ ಹೇಳುತ್ತಿರುವಂತೆಯೇ ಅವರು ಮೌನ ತಾಳಿದರು. 500 ಮಂದಿ ಶಿಷ್ಯರ ಸಮ್ಮುಖದಲ್ಲಿ ಅಂತಹ ಮೌನದಿಂದ ಕಾಲವು ಸ್ಥಗಿತಗೊಂಡಂತಹ ಅನುಭವವಾಗಿತ್ತು. ಎಲ್ಲರೂ ಕಾದರು. ಕೊನೆಗೆ ಭಕ್ತನೊಬ್ಬನು ಹರೇ ಕೃಷ್ಣ ಕೀರ್ತನೆಯನ್ನು ಪ್ರಾರಂಭಿಸಿದನು. ಪ್ರಭುಪಾದರು ಬಾಹ್ಯ ಪ್ರಜ್ಞೆಗೆ ಹಿಂತಿರುಗಿ ಹರೇ ಕೃಷ್ಣ ಎಂದು ಪಠಿಸಿದರು. ಕೀರ್ತನೆಯನ್ನು ಮುಂದುವರಿಸಿ ಎಂದು ಭಕ್ತರಿಗೆ ತಿಳಿಸಿ ಅವರು ತಮ್ಮ ಕೋಣೆಗೆ ಹೊರಟು ಹೋದರು. ಹರೇ ಕೃಷ್ಣ ಮಾತಾಡಿ. ಓದಿ ಮಾತಾಜಿ. 2 ಪ್ಯಾರಾ. ಓಕೆ ಮದಿ, ಧನ್ಯವಾದ. ಪ್ರಭುಪಾದರು ಮತ್ತೊಮ್ಮೆ ತಮ್ಮ JBC ವಾರ್ಷಿಕ ಸಭೆಯ ಉಸ್ತುವಾರಿ ವಹಿಸಿದರು ಮತ್ತು ಇದರ ಎಲ್ಲ ನಿರ್ಧಾರಗಳಿಗೆ ತಮ್ಮ ಅನುಮತಿ ಅಥವಾ ತಿದ್ದುಪಡಿಯನ್ನು ನೀಡಿದರು. ಇಸ್ಕಾನ್ ನಿಜಕ್ಕೂ ಬೆಳೆಯುತ್ತಿತ್ತು. ಆದರೆ ಪ್ರಭುಪಾದರು ತಮ್ಮ ವಯೋವೃದ್ಧ ಮಿತ್ರರಾದ ಮದ್ರಾಸಿನ ಗೋಪಾಲ ಆಚಾರ್ಯರಿಗೆ ಹೇಳಿದ ಹಾಗೆ ಕೃಷ್ಣ ಮತ್ತು ಕೃಷ್ಣನ ಸಂಸ್ಥೆಯ ನಡುವೆ ವ್ಯತ್ಯಾಸವಿಲ್ಲ. ಭಕ್ತರು ಕೃಷ್ಣನ ಸಂಸ್ಥೆಯ ಬಗ್ಗೆ ಯೋಚಿಸುತ್ತಿರುವಾಗ ಕೃಷ್ಣನನ್ನು ಮರೆಯುವುದಿಲ್ಲ. ತಮ್ಮ ಭಕ್ತರು ಪ್ರತಿ ವರ್ಷ ಭಾರತದ ಪುಣ್ಯಕ್ಷೇತ್ರಗಳ ಪ್ರವಾಸ ಮಾಡಬೇಕೆಂದು ಒತ್ತಾಯಿಸುವುದರ ಮೂಲಕ ಪ್ರಭುಪಾದರು ತಮ್ಮ ಲೋಕೋತ್ತರ ಸಂಸ್ಥೆಯಾದ ಇಸ್ಕಾನ್ನ ಆಧ್ಯಾತ್ಮಿಕ ತಳಹದಿಯನ್ನು ಬಲಪಡಿಸುತ್ತಿದ್ದರು. ಧಾಮಗಳಲ್ಲಿ ಕೇಂದ್ರಗಳನ್ನು ಸ್ಥಾಪಿಸಲು ಅವರು ಪ್ರಾರ್ಥಿಸುತ್ತಿದ್ದುದಕ್ಕೆ ಹಾಗೂ ಪ್ರಯತ್ನಿಸುತ್ತಿದ್ದಕ್ಕೆ ಕಾರಣ ತಮ್ಮ ಭಕ್ತರನ್ನು ಹೀಗೆ ಒಟ್ಟುಗೂಡಿಸುವುದೇ ಆಗಿತ್ತು. ಪರಿಶುದ್ಧಗೊಳಿಸುವ ತಾಣಗಳಾದ ಮಾಯಾಪುರ ಮತ್ತು ವೃಂದಾವನದ ಸೌಲಭ್ಯವನ್ನು ತಮ್ಮೆಲ್ಲ ಅನುಯಾಯಿಗಳಿಗೆ ಇಂದು ಮತ್ತು ಮುಂದೆಯೂ ಸಹ ಒದಗಿಸಬೇಕೆಂಬುದು ಅವರ ಆಸೆಯಾಗಿತ್ತು. ಕೊಂಚವಾಗಿ ಅವರ ಯೋಜನೆಗಳು ಕೈಗೂಡತೊಡಗಿದ್ದವು. ಚೈತನ್ಯ ಮಹಾಪ್ರಭುಗಳ ಆಂದೋಲನವು ಇಡೀ ಜಗತ್ತಿಗೆ ರಕ್ಷಣೆ ಒದಗಿಸತೊಡಗಿತ್ತು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈಗ 1975 ಫೆಬ್ರವರಿ ಮತ್ತು ಮಾರ್ಚ್ ಆ ಅವಧಿಯಲ್ಲಿ ಶ್ರೀಲ ಪ್ರಭುಪಾದರು ಮತ್ತೊಮ್ಮೆ ವ್ಯಾಪಕವಾಗಿ ಅವರು ಪ್ರವಾಸ ಮಾಡಿದ್ರು. ಅಲ್ಲಿ ಪೂರ್ವ ದಿಕ್ಕಿನಲ್ಲಿ ಟೋಕಿಯೋ ಮೂಲಕ ಹವಾಯಿಗೆ ಮತ್ತು ಅಲ್ಲಿಂದ ಲಾಸ್ ಏಂಜಲೀಸಿಗೆ ಹೀಗೆ ಪ್ರಯಾಣ ಮಾಡಿದ್ರು. ಪ್ರವಾಸದಲ್ಲಿದ್ದಾಗ ಅವರಿಗೆ ಒಂದು ಸುದ್ದಿ ಬರ್ತದೆ. ಅಂದ್ರೆ ರಾಜ್ಯಪಾಲ ರೆಡ್ಡಿ ಅವರು ರಾಮನವಮಿ ಅಂದು ವೃಂದಾವನದ ದೇವಾಲಯದ ಪ್ರಾರಂಭೋತ್ಸವಕ್ಕೆ ಅತಿಥಿಯಾಗಿ ಬರಲು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತೇಳಿ. ಆಗ ಸುರಭಿಂದು ಪ್ರೋತ್ಸಾಹದಾಯಕ ವರದಿ ಬಂದಿತ್ತು. ಈ ಬಾರಿ ದೇವಾಲಯದ ಆರಂಭೋತ್ಸವ ಖಂಡಿತವಾಗಿ ನೆರವೇರುತ್ತದೆ ಅಂತೇಳಿ ಅವನು ಆಶ್ವಾಸನೆಯನ್ನು ಕೊಟ್ಟ. ಪ್ರಭುಪಾದರು ಅವನಿಗೆ ಪತ್ರ ಬರೆದರು. ನಿಶ್ಚಿತ ವೇಳೆಗೆ ಕೆಲಸಗಳೆಲ್ಲವೂ ಮುಗಿದಿರ್ತದೆ ಎಂಬ ನಿನ್ನ ನಿರೀಕ್ಷೆಯಿಂದ ನಾನು ಉತ್ಸಾಹಗೊಂಡಿದ್ದೇನೆ. ನನ್ನ ಅಭಿಲಾಷವೂ ಕೂಡ ಇದೇ ಆಗಿದೆ ಅಂತೇಳಿ.
ಪ್ರಭುಪಾದರು ಈಗ ಮೆಕ್ಸಿಕೋ ಮತ್ತು ಕ್ಯಾರಕಾಸ್ಗೆ ಪ್ರಯಾಣ ಮಾಡ್ತಾರೆ. ನಂತರ ತಮ್ಮ ಪತ್ರಗಳಲ್ಲಿ ಅವರು ಎಲ್ಲರನ್ನೂ ವೃಂದಾವನದಲ್ಲಿ ಬಹುಬೇಗ ಭೇಟಿ ಆಗ್ತೇನೆಂದು ಬರೆಯತೊಡಗುತ್ತಾರೆ. ಭಾರತದ ಒಬ್ಬ ಅಜೀವ ಸದಸ್ಯನು ವಿದೇಶಗಳಲ್ಲಿನ ದೇವಾಲಯಕ್ಕೆ ತಾನು ಭೇಟಿ ನೀಡುವ ಬಗ್ಗೆ ಪ್ರಭುಪಾದರ ಸಲಹೆಯನ್ನು ಕೋರ್ತಾನೆ. ಪ್ರಭುಪಾದರು ಅವರಿಗೆ ಬರೀತಾರೆ, ಮಾರ್ಚ್ 20ರ ವೇಳೆಗೆ ನಾನು ಕಲ್ಕತ್ತಾದಲ್ಲಿ ಇರ್ತೇನೆ, ನೀನು ಅಲ್ಲಿಗೆ ಬಂದು ನನ್ನನ್ನು ಭೇಟಿ ಆಗ್ಬಹುದು, ನಾನು ಮುಖಾಂತರ ನಿನಗೆ ಸಲಹೆ ನೀಡ್ತೇನೆ ಅಂತೇಳಿ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳ ಜನ್ಮ ದಿನಾಚರಣೆಯ ಉತ್ಸಾಹಕ್ಕಾಗಿ ಮಾಯಾಪುರಕ್ಕೆ, ಹಾಗೆಯೇ ಅಲ್ಲಿ ರಾಮನವಮಿ ಎಂದು ಕೃಷ್ಣ ಬಲರಾಮ ಮಂದಿರದ ಪ್ರಾರಂಭ ಉತ್ಸವಕ್ಕೆ ವೃಂದಾವನಕ್ಕೆ, ಹೀಗೆ ನೀನು ಎರಡಕ್ಕೂ ಆಹ್ವಾನಿತರಾಗಿದ್ದೀಯಾ. ಉತ್ತರ ಪ್ರದೇಶದ ರಾಜ್ಯಪಾಲರು ಹಾಗೂ ಇನ್ನೂ ಅನೇಕ ಗಣ್ಯವ್ಯಕ್ತಿಗಳು ಅಂದಿನ ಆ ಸಮಾರಂಭಕ್ಕೆ ಭಾಗವಹಿಸಲು ಬರ್ತಾರೆ. ನೀನು ಸಹ ನಿನ್ನ ಪತ್ನಿ ಮತ್ತೆ ಪುತ್ರ ತಾಯಿಯವರೊಂದಿಗೆ ಬಾ, ಸಮಾರಂಭದಲ್ಲಿ ಭಾಗವಹಿಸು, ನಮ್ಮನ್ನು ಪ್ರೋತ್ಸಾಹಿಸು, ನಾನು ಭರವಸೆ ಹೊಂದಿದ್ದೇನೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಪ್ರಭುಪಾದರು ಭಾರತದಿಂದ ಹೊರಟು 1 ತಿಂಗಳ ಒಳಗೆ ತ್ವರಿತಗತಿಯಲ್ಲಿ ದಕ್ಷಿಣ ಅಮೆರಿಕದ ಮಿಯಾಮಿ, ಅಟ್ಲಾಂಟಾ, ಡಲ್ಲಾಸ್ ಮತ್ತೆ ನ್ಯೂಯಾರ್ಕ್ ನಗರಗಳ ಎಲ್ಲಾ ಪ್ರವಾಸವನ್ನು ಮುಗಿಸ್ತಾರೆ. ನಂತರ ಅಲ್ಲಿಂದ ಲಂಡನ್ಗೆ ಹೋಗ್ತಾರೆ. ಅಲ್ಲಿ ಟೆಹರನ್ ನಲ್ಲಿ ನಿಲ್ತಾರೆ. ಮಾರ್ಚ್ 16ರಂದು ಪುನಃ ಭಾರತಕ್ಕೆ ಹಿಂದಿರುಗಿ ಬರ್ತಾರೆ. ಇದು 10 ವರ್ಷಗಳ ಅವಧಿಯಲ್ಲಿ ಪ್ರಭುಪಾದರದು 8ನೆಯ ವಿಶ್ವ ಪ್ರವಾಸವಾಗಿತ್ತು. 10 ವರ್ಷದಲ್ಲಿ 8 ಬಾರಿ ಅವರು ವಿಶ್ವ ಪ್ರವಾಸ ಮಾಡಿದ್ರು. ಮಾರ್ಚ್ 23 ಮುಂಜಾನೆ ಶ್ರೀಲ ಪ್ರಭುಪಾದರು ಕಲ್ಕತ್ತಾದಿಂದ ಮಾಯಾಪುರಕ್ಕೆ 5 ಕಾರುಗಳಲ್ಲಿ ತಮ್ಮ ಪರಿವಾರದೊಂದಿಗೆ ಅಲ್ಲಿಗೆ ಹೊರಡ್ತಾರೆ. ಮೊದಲ ಕಾರಿನಲ್ಲಿ ಪ್ರಭುಪಾದರು ಇರ್ತಾರೆ. ಹಿಂದಿನ 3 ಕಾರುಗಳಲ್ಲಿ ಅವರ ಸನ್ಯಾಸಿ ಶಿಷ್ಯರು ಇರ್ತಾರೆ. ಕೊನೆಯ ಕಾರಿನಲ್ಲಿ ಸೋದರಿ ಬಬಿತಾ ರಾಣಿ ಮತ್ತು ಇನ್ನಿತರ ಮಹಿಳೆಯರು ಕೂಡ ಇರ್ತಾರೆ. ಯಥ ಪ್ರಕಾರ ಪ್ರಭುಪಾದರು ಮಾವಿನ ತೋಟದಲ್ಲಿ ಕೊಂಚ ಕಾಲ ಅಲ್ಲಿ ತಡೆದು ನಿಲ್ತಾರೆ. ಇಲ್ಲಿ ದೈವಿ ಶಕ್ತಿದಾಸಿ ಅವರೆಲ್ಲರೂ ಗೊಲ್ಲ ಹುಡುಗರಂತೆ ಒಟ್ಟಿಗೆ ಕುಳಿತುಕೊಳ್ತಾರೆ. ಪ್ರಭುಪಾದರ ನಡುವೆ ಅದರ ನಡುವೆ ಕೂತ್ಕೊಳ್ತಾರೆ. ತಮ್ಮ ಫಲಹಾರ ತೆಗೆದುಕೊಳ್ತಿದ್ರು. ಅಂದು ಏಕಾದಶಿ ಆಗಿತ್ತು. ಆ ಪ್ರಭುಪಾದರಿಗೆ ಖರ್ಜೂರ ಮತ್ತು ತೆಂಗಿನಕಾಯಿಯಿಂದ ಮಿಠಾಯಿ ಮಾಡಿದ್ರು. ಪ್ರಭುಪಾದರು ತಮ್ಮ ಉಪಹಾರದ ಡಬ್ಬಿ ತೆರೆದು ಮಿಠಾಯಿಯನ್ನು ಕಂಡು ಕೇಳಿದ್ರು, ಓ ಏನಿದು, ಇದನ್ನು ಮಾಡಿದವರು ಯಾರು? ಅದನ್ನು ಮಾಡಿದವಳು ನಾನೆಂಬುದನ್ನು ಅಚ್ಯುತಾನಂದ ಸ್ವಾಮಿಯವರು ಪ್ರಭುಪಾದರಿಗೆ ಹೇಳ್ತಾರೆ. ಆಗ ಪ್ರಭುಪಾದರು ಕೂಡ್ಲೆ ಅದನ್ನು ತಿಳ್ತಾರೆ, ಮತ್ತೆ ಅದನ್ನು ಇಷ್ಟಪಡ್ತಾರೆ. ಅವರು ಕೈ ತೊಳೆದುಕೊಳ್ತಾರೆ, ಮತ್ತೆ ಮಾಯಾಪುರದ ಕಡೆಗೆ ಹೊರಡ್ತಾರೆ. ಮಾಯಾಪುರ ಮಾರ್ಚ್ 23, 1975. ಈ ಸಲದ ಉತ್ಸಾಹಕ್ಕೆ ಜಗತ್ತಿನ ಎಲ್ಲೆಡೆಗಳಿಂದ ಸುಮಾರು 500 ಮಂದಿ ಭಕ್ತರು ಬಂದು ಸೇರ್ತಾರೆ. ಆ ಬಯಲುಗಳಲ್ಲಿ ಆ ಬೆಳಗಿನ ವಾಯು ವಿಹಾರ, ಅದರ ವೇಳೆಯಲ್ಲಿ ರಾಧಮಾಧವ ಆ ದೇವಾಲಯಗಳನ್ನು ಪ್ರವೇಶಿಸುವ ಸಮಯದಲ್ಲಿ ಚೈತನ್ಯ ಚರಿತಾಮೃತದ ಬಗ್ಗೆ ಪ್ರವಚನ ನೀಡುವ ವೇಳೆಯಲ್ಲಿ ಪ್ರಭುಪಾದರು ಆಕರ್ಷಣೆಯ ಕೇಂದ್ರ ಬಿಂದು ಆಗ್ತಾರೆ. ಪ್ರತಿದಿನ ತರಗತಿಯ ಬಳಿಕ ಪ್ರಭುಪಾದರು ತಮ್ಮ ಶಿಷ್ಯರೊಂದಿಗೆ ಒಡಗೂಡಿ ದೇವಾಲಯದ ಆ ಕೊಠಡಿಗೆ ಪ್ರದಕ್ಷಿಣೆಯನ್ನು ಕೂಡ ಮಾಡ್ತಿದ್ರು. ಪ್ರತಿಮೆಗಳ ಪೀಠದ 2 ಬದಿಗೆ ಸೂರ್ಯನಿಂದ 2 ಹಿತ್ತಾಳೆಯ ಗಂಟೆಗಳನ್ನು ಇಳಿಬಿಡಲಾಗಿತ್ತು. ಪ್ರದಕ್ಷಿಣೆ ಮಾಡುವಾಗ ಪ್ರಭುಪಾದರು ಕೀರ್ತನೆ ನಡೆಯುತ್ತಿರುವಂತೆಯೇ ಗಂಟೆಗಳಲ್ಲಿ ಒಂದರ ಬಳಿಗೆ ಹೋಗಿ ಹಗ್ಗವನ್ನು ಜಗ್ಗಿ ಗಂಟೆಯನ್ನು ಹಲವು ಬಾರಿ ಜೋರಾಗಿ ಬಡಿತಿದ್ರು. ಬಳಿಕ ಕೈಯಲ್ಲಿ ಕೋಲು ಹಿಡಿದುಕೊಂಡು ವಿಗ್ರಹಗಳ ಹಿಂಬದಿಯಿಂದ ನಡೆದು ಮತ್ತೊಂದು ಬದಿಯಿಂದ ಹೊರಬಂದು ಇನ್ನೊಂದು ಗಂಟೆಯನ್ನು ಕೂಡ ಬಡಿತಿದ್ರು. ಭಕ್ತರು ಪ್ರಭುಪಾದರನ್ನು ಸುತ್ತುವರಿತಾರೆ, ಕುಣಿತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಹಾಡ್ತಾ ಇರ್ತಾರೆ. ಸಂತುಷ್ಟರಾಗಿ ನಸುನಗುತ್ತಾ ಪ್ರಭುಪಾದರೀಗ ದೇವಾಲಯದ ಹಜಾರದ ಉದ್ದಕ್ಕೂ ಹೆಜ್ಜೆ ಹಾಕ್ತಾರೆ. ಆಮೇಲೆ ಭಕ್ತಿ ಸಿದ್ಧಾಂತ ಸರಸ್ವತಿ, ಗೌರ ಕಿಶೋರದಾಸ ಬಾಬಾಜಿ ಮತ್ತು ಭಕ್ತಿ ವಿನೋದ ಠಾಕೂರರ ಚಿತ್ರಗಳನ್ನು ಹಾದು ಹಜಾರವನ್ನು ಸುತ್ತುವರಿದು ಮತ್ತೆ ಅದೇ ರೀತಿ ಮೊದಲ ಗಂಟೆಯ ಬಳಿಗೆ ಹೋಗ್ತಾರೆ. ಅದನ್ನು ಗಟ್ಟಿಯಾಗಿ ಬಡಿತಾರೆ. ಈ ರೀತಿ ಹಲವು ಬಾರಿ ದಿವ್ಯಾನಂದದ ಪ್ರದಕ್ಷಿಣೆಗಳನ್ನು ಮಾಡಿದ ಬಳಿಕ ಅವರು ದೇವಾಲಯದಿಂದ ಹೊರ ಬರ್ತಾರೆ. ಕೀರ್ತನೆಯ ಮೊರೆತ ಮುಂದುವರಿತಿತ್ತು. ಹೊರಗಿನ ಉಜ್ವಾಲ ಅಗ್ಗಳ ಬೆಳಕಿಗೆ ಬಂದು ಒಂದು ವಿಶಾಲವಾದ ಮೆಟ್ಟಲುಗಳನ್ನು ಏರಿ ತಮ್ಮ ಕೊಠಡಿಗೆ ಅವರು ತೆರಳುತ್ತಿದ್ರು. ಈ ಉತ್ಸಾಹದ ಅವಧಿಯಲ್ಲಿ ಕಡೆ ಪಕ್ಷ 2 ಸಂದರ್ಭಗಳಲ್ಲಿ ಕೂಡ ಪ್ರಭುಪಾದರು ಬೆಳಗಿನ ಪ್ರವಚನ ನೀಡುವಾಗ ಅವರು ಸಮಾಧಿ ಸ್ಥಿತಿಗೆ ಬಂದು ತಲುಪ್ತಿದ್ರು. ಸ್ತಂಭಿತರಾಗಿ ಕುಳಿತುಕೊಳ್ತಿದ್ರು. ತಮ್ಮ ಶಿಷ್ಯರ ಆ ತ್ಯಾಗವನ್ನು ಹೊಗಳಿ ಅವರು ಮಾತನಾಡ್ತಿದ್ರು. ಒಮ್ಮೊಮ್ಮೆ ದೂರದ ಅಮೆರಿಕ, ಯುರೋಪ್ ಮತ್ತು ಆಸ್ಟ್ರೇಲಿಯಾಗಳಲ್ಲಿದ್ದ ತಮ್ಮ ಮನೆಗಳಿಂದ ಭಾರೀ ಮೊತ್ತದ ಹಣವನ್ನು ವ್ಯಯಿಸಿ ಸೇವೆ ಸಲ್ಲಿಸಲೆಂದು ಅವರು ಮತ್ತು ಉತ್ಸಾಹದಲ್ಲಿ ಭಾಗವಹಿಸಬೇಕಂತ ಶಿಷ್ಯರು ಮಾಯಾಪುರಕ್ಕೆ ಬಂದಿರುವುದನ್ನು ಕಂಡು ಅವರ ಹೃದಯ ಇಲ್ಲಿ ತುಂಬಿ ಬರ್ತದೆ.
ನೀವೆಲ್ಲ ಇನ್ನು ಕೂಡ ಯುವಕರು, ನಿಮಗೆ ಒಳ್ಳೆಯ ಅವಕಾಶವಿದೆ. ಆದ್ರೆ ನಾನಾದ್ರೂ ಮುದುಕ, ನನಗೆ ಅವಕಾಶವಿಲ್ಲ. ಹೀಗೆ ಹೇಳುತ್ತಿರುವಂತೆ ಅವರು ಮೌನ ತಾಳ್ತಾರೆ. 500 ಮಂದಿ ಶಿಷ್ಯರ ಸಮ್ಮುಖದಲ್ಲಿ ಅಂತಹ ಮೌನದಿಂದ ಕಾಲವು ಸ್ಥಗಿತಗೊಂಡಂತಹ ಅನುಭವ ಆಗ್ತದೆ. ಎಲ್ಲರೂ ಕೂಡ ಕಾದ್ರು. ಕೊನೆಗೆ ಭಕ್ತನೊಬ್ಬನು ಹರೇ ಕೃಷ್ಣ ಕೀರ್ತನೆಯನ್ನು ಪ್ರಾರಂಭಿಸ್ತಾನೆ. ಪ್ರಭುಪಾದರು ಬಾಹ್ಯ ಪ್ರಜ್ಞೆಗೆ ಹಿಂದಿರುಗುತ್ತಾರೆ. ಹರೇ ಕೃಷ್ಣ ಎಂದು ಅವರು ಕೂಡ ಪಠಿಸ್ತಾರೆ. ಕೀರ್ತನೆಯನ್ನು ಮುಂದುವರಿಸ್ತಾರೆ ಮತ್ತು ಭಕ್ತರಿಗೆ ತಿಳಿಸ್ತಾರೆ. ಅವರು ತಮ್ಮ ಕೋಣೆಗೆ ಹೊರಟು ಹೋಗ್ತಾರೆ. ಕೀರ್ತನೆ ಮುಂದುವರಿಸಲಿಕ್ಕೆ ಭಕ್ತರಿಗೆ ಹೇಳಿ ಅವರು ತಮ್ಮ ಕೋಣೆಗೆ ಹೋಗ್ತಾರೆ. ಪ್ರಭುಪಾದರು ಮತ್ತೊಮ್ಮೆ ತಮ್ಮ GBC ವಾರ್ಷಿಕ ಉಸ್ತುವಾರಿ ವಹಿಸ್ತಾರೆ. ಆಮೇಲೆ ಅದರ ಎಲ್ಲಾ ನಿರ್ಧಾರಗಳಿಗೆ ತಮ್ಮ ಅನುಮತಿ ಅಥವಾ ತಿದ್ದುಪಡಿಯನ್ನು ಅವರು ನೀಡಿದ್ರು. ನಿಜಕ್ಕೂ ಇಸ್ಕಾನ್ ಬೆಳೀತಿತ್ತು. ಆದ್ರೆ ಪ್ರಭುಪಾದರು ತಮ್ಮ ವಯೋವೃದ್ಧ ಮಿತ್ರರಾದ ಮದ್ರಾಸಿನ ಗೋಪಾಲಾಚಾರ್ಯರಿಗೆ ಹೇಳಿದ ಹಾಗೆ ಕೃಷ್ಣ ಮತ್ತು ಕೃಷ್ಣನ ಸಂಸ್ಥೆಯ ನಡುವೆ ವ್ಯತ್ಯಾಸವಿಲ್ಲ. ಭಕ್ತರು ಕೃಷ್ಣನ ಸಂಸ್ಥೆಯ ಬಗ್ಗೆ ಯೋಚಿಸುತ್ತಿರುವಾಗ ಕೃಷ್ಣನನ್ನು ಮರೆಯುವುದಿಲ್ಲ ಅಂತ ಹೇಳ್ತಾರೆ. ತಮ್ಮ ಭಕ್ತರು ಪ್ರತಿ ವರ್ಷ ಭಾರತದ ಪುಣ್ಯಕ್ಷೇತ್ರಗಳಲ್ಲಿ ಪ್ರವಾಸ ಮಾಡ್ಬೇಕೆಂದು ಒತ್ತಾಯಿಸುವುದರ ಮೂಲಕ ಪ್ರಭುಪಾದರು ಈಗ ತಮ್ಮ ಲೋಕೋತ್ತರ ಸಂಸ್ಥೆಯಾದ ಇಸ್ಕಾನ್ನ ಆಧ್ಯಾತ್ಮಿಕ ತಲಹದಿಯನ್ನು ಅವರು ಬಡಿಸ್ತಾ ಇದ್ರು. ಧಾಮಗಳಲ್ಲಿ ಕೇಂದ್ರಗಳನ್ನು ಸ್ಥಾಪಿಸಲು ಅವರು ಪ್ರಾರ್ಥಿಸುತ್ತಿದ್ದಕ್ಕಾಗಿ ಅವರ ಪ್ರಯತ್ನಿಸುವುದಕ್ಕೆ ಕಾರಣ ತಮ್ಮ ಭಕ್ತರನ್ನು ಹೀಗೆ ಒಟ್ಟುಗೂಡಿಸುವುದೇ ಆಗಿತ್ತು. ಪರಿಶುದ್ಧಗೊಳಿಸುವ ತಾಣಗಳಿಂದ ಅವರು ಮಾಯಾಪುರ, ಬೃಂದಾವನ ಸೌಲಭ್ಯಗಳನ್ನು ತಮ್ಮಲ್ಲೇ ಅನುಯಾಯಿಗಳಿಗೆ ಇಂದು ಮುಂದೆಯೂ ಸಹ ಒದಗಿಸಬೇಕು ಅಂತೇಳಿ ಅವರ ಆಸೆ. ಕೊಂಚವಾಗಿ ಅವರ ಯೋಜನೆಗಳು ಎಲ್ಲ ಕೈಗೂಡತೊಡಗಿದವು. ಚೈತನ್ಯ ಮಹಾಪ್ರಭುಗಳ ಆಂದೋಲನ ಅದು ಇಡೀ ಜಗತ್ತಿಗೆ ರಕ್ಷಣೆಯನ್ನು ಒದಗಿಸತೊಡಗಿತ್ತು. ಹರೇ ಕೃಷ್ಣ. ಯಾರು ಓದ್ತೀರಿ? ನಿಮಿಷ. ಶ್ರುತಿ SJ ಓದಿ ಮಾತಾಜಿ. ಇಲ್ಲವ ಅವರು? ಶ್ರುತಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ. ವೃಂದಾವನ, ಏಪ್ರಿಲ್ 16. ಶ್ರೀಲ ಪ್ರಭುಪಾದರು ಅಂತೂ ಕೊನೆಗೊಮ್ಮೆ ಕೃಷ್ಣ ಬಲರಾಮ ಮಂದಿರದ ಪ್ರಾರಂಭೋತ್ಸವವನ್ನು ನಡೆಸಲು ಆಗಮಿಸಿದಾಗ ದೇವಾಲಯದ ಉನ್ನತವಾದ 3 ಗುಮ್ಮಟಗಳನ್ನು ಕಂಡು ಆಶ್ಚರ್ಯ ಮತ್ತು ಆನಂದಗೊಂಡರು. ಅವರ ಹಿಂದಿನ ಭೇಟಿಯ ಅನಂತರದ 8 ತಿಂಗಳ ಅವಧಿಯಲ್ಲಿ ಆ ಗುಮ್ಮಟಗಳನ್ನು ಪರಿಪೂರ್ಣವಾಗಿ ನಿರ್ಮಿಸಲಾಗಿತ್ತು. 4 ಅಂತಸ್ತಿನ ಅಂತಾರಾಷ್ಟ್ರೀಯ ಅತಿಥಿ ಗೃಹವು ಸಹ ಈ ಅವಧಿಯಲ್ಲೇ ಪೂರ್ಣಗೊಂಡಿತ್ತು. ಸುರಭಿಯು ಹಗಲು ಮತ್ತು ರಾತ್ರಿಗಳ ಪಾಳಿಗಳಲ್ಲಿ ಅವ್ಯಾಹತವಾಗಿ ನಿರ್ಮಾಣದ ಕೆಲಸವನ್ನು ನಡೆಸಿ ಮತ್ತು ಅದರ ಉಸ್ತುವಾರಿ ವಹಿಸಿ ನಿಗದಿಯ ವೇಳೆಗೆ ಎಲ್ಲವನ್ನು ಪೂರೈಸಿದ್ದನು. ಒಂದೊಂದು ವಿಗ್ರಹ ಪೀಠದ ಮೇಲೆ ಒಂದೊಂದರಂತೆ ನಿರ್ಮಿಸಲಾಗಿದ್ದ ನಡುವಿನ ಅತ್ಯುನ್ನತ ಗುಮ್ಮಟ ಮತ್ತು ಅದರ 2 ಬದಿಗಳಲ್ಲಿದ್ದ 2 ಉನ್ನತ ಗುಮ್ಮಟಗಳು ಭವ್ಯವಾಗಿದ್ದವು. ಅವುಗಳ ಸುಂದರ ರೂಪವು ನೋಡುವವನ ಮನಸ್ಸನ್ನು ಉನ್ನತ ಆಲೋಚನೆಗಳಿಗೆ ಒಯ್ಯುತ್ತಿತ್ತು ಮತ್ತು ಭೌತಿಕ ಜಗತ್ತಿನ ಆಚೆಗಿರುವ ಅಸ್ತಿತ್ವವನ್ನು ಸೂಚಿಸುತ್ತಿತ್ತು. ಅವುಗಳ ಬಲ ಮತ್ತು ಸೌಂದರ್ಯಗಳು ಅವುಗಳ ಕೆಳಗೆ ಪರಮ ಪ್ರಭುವಿನ ಮೂರ್ತಿ ಇರುವುದನ್ನು ನೆನಪಿಸುತ್ತಿದ್ದವು. ಜನರಿಗೆ ಜ್ಞಾನ ನೀಡಿ ಅವರ ಅಜ್ಞಾನವನ್ನು ತೊಡೆಯುವುದೇ ದೇವಾಲಯದ ಉದ್ದೇಶ ಮತ್ತು ಆ ಗುಮ್ಮಟಗಳು ಈ ಉದ್ದೇಶವನ್ನು ಅತ್ಯಂತ ನಿರರ್ಗಳವಾಗಿ ವ್ಯಕ್ತಪಡಿಸುತ್ತಿದ್ದವು. ವೃಂದಾವನಕ್ಕೆ ಹಲವು ಮೈಲಿಗಳ ದೂರದಿಂದಲೇ ಅವು ಎದ್ದು ತೋರುತ್ತಿದ್ದವು ಮತ್ತು ಕೃಷ್ಣ ಹಾಗೂ ಬಲರಾಮರ ಆರಾಧನೆಯನ್ನು ಸಾರುತ್ತಿದ್ದವು. ಪ್ರತಿ ಗುಮ್ಮಟದ ತುದಿಯಲ್ಲೂ 3 ಗೋಲಗಳನ್ನು ಹೊಂದಿದ್ದ ಒಂದು ತಾಮ್ರದ ಕಲಶವಿತ್ತು. ಕೆಳಗಿನ, ನಡುವಿನ ಮತ್ತು ಮೇಲಿನ 3 ಲೋಕಗಳನ್ನು ಆ ಗೋಲಗಳು ಪ್ರತಿನಿಧಿಸುತ್ತಿದ್ದವು. ಆ ಕಲಶದ ಮೇಲೆ ವಿಷ್ಣುವಿನ ಚಕ್ರಾಯುಧವಾದ ಸುದರ್ಶನ ಚಕ್ರವಿತ್ತು. ಸುದರ್ಶನ ಚಕ್ರವು ಸ್ವತಃ ಕೃಷ್ಣನೇ ಆಗಿದ್ದನು. ಮಂದಿರದ ಮೇಲ್ತುದಿಯಲ್ಲಿ ಆ ಭವ್ಯ ಸಂಕೇತವನ್ನು ದರ್ಶಿಸಿದ ಮಾತ್ರದಿಂದಲೇ ಭಕ್ತರು ಸಫಲರೂ ಸಂತೃಪ್ತರೂ ಆಗುತ್ತಿದ್ದರು. ಅತಿಥಿಗಳು ಸಹ ಅದನ್ನು ಕಂಡಾಗ ಭಯಭಕ್ತಿಯನ್ನು ತೋರುತ್ತಿದ್ದರು. ಸುದರ್ಶನ ಚಕ್ರಗಳ ಮೇಲೆ ತಾಮ್ರದ ವಿಜಯ ಧ್ವಜಗಳಿದ್ದವು. ಪ್ರಭುಪಾದರು ಇಡೀ ಕಟ್ಟಡವನ್ನು ನೋಡುತ್ತಾ ನಡೆದಾಗ ಮತ್ತೆ ಮತ್ತೆ ಗುಮ್ಮಟಗಳನ್ನೇ ದಿಟ್ಟಿಸುತ್ತಿದ್ದರು. ಅವರೆಂದರು,
ಓ, ಆ ಗುಮ್ಮಟಗಳಂತೂ ತುಂಬಾ ಸೊಗಸಾಗಿ ಮೂಡಿ ಬಂದಿವೆ. ತಮ್ಮೊಂದಿಗಿದ್ದ ಭಕ್ತರನ್ನು ಅವರು ಕೇಳಿದರು, ನಿಮಗೆ ಏನನ್ನಿಸುತ್ತೆ? ಅವು ಭವ್ಯವಾಗಿವೆ, ಹಂಸದೂತನು ಹೇಳಿದನು. ಹೌದು ಪ್ರಭುಪಾದರೆ, ತಮಾಲ ಕೃಷ್ಣ ಗೋಸ್ವಾಮಿ ಹೇಳಿದನು. ಸುರಭಿ ತುಂಬಾ ಸೊಗಸಾದ ಕೆಲಸ ಮಾಡಿದ್ದಾನೆಂದು ನನಗನ್ನಿಸುತ್ತೆ. ಪ್ರಭುಪಾದರು ಮುಗುಳ್ನಗುತ್ತಾ ಹೇಳಿದರು, ಹೌದು, ಎಲ್ಲರೂ ಸುರಭಿಯನ್ನು ಹೊಗಳುತ್ತಿದ್ದಾರೆ. ಹಲವು ವಾರಗಳಿಂದ ನಿದ್ದೆಗೆಟ್ಟು ದುಡಿದಿದ್ದ ಸುರಭಿಯ ಕಡೆ ತಿರುಗಿ ಅವರೆಂದರು, ಆದರೆ ನಾನು ಮಾತ್ರ ಹಾಗೆ ಹೊಗಳುವಂತಿಲ್ಲ. ನಾನು ಟೀಕಿಸುತ್ತೇನೆ, ಏಕೆಂದರೆ ಅದು ನನ್ನ ಕೆಲಸ. ಶಿಷ್ಯನನ್ನು ನಾನು ಸದಾ ಟೀಕಿಸುತ್ತಲೇ ಇರಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ವರದ ಹೆಗ್ಡೆ ಮಾತಾಜಿ ಓದಿ. ವರದ ಹರೇ ಹೆಗ್ಡೆ ಕೃಷ್ಣ ಮಾತಾಜಿ ಮಾತಾಜಿ. ಹರೇ ಓದಿ ಕೃಷ್ಣ ಮಾತಾಜಿ ಮಾತಾಜಿ. ಓದಿ. ಭಾರತದಲ್ಲಿ ಪ್ರತಿ ವರ್ಷ ತಾವು ಕೈಗೊಳ್ಳುತ್ತಿದ್ದ ತೀರ್ಥಯಾತ್ರೆಯು ಒಂದು ಭಾಗವಾಗಿ ಸುಮಾರು 600 ಮಂದಿ ಭಕ್ತರು ಜಗತ್ತಿನ ಎಲ್ಲೆಡೆ ವಿವಿಧ ಇಸ್ಕಾನ್ ಕೇಂದ್ರಗಳಿಂದ ವೃಂದಾವನಕ್ಕೆ ಬಂದಿದ್ದರು. ವಿಗ್ರಹಗಳ ಪ್ರತಿಷ್ಠಾಪನೆ ಮತ್ತು ದೇವಾಲಯದ ಆರಂಭೋತ್ಸವವು ಮುಖ್ಯ ಆಕರ್ಷಣೆಗಳಾಗಿದ್ದವು. ಚೊಕ್ಕಟಗೊಳಿಸುವಿಕೆ, ಅಲಂಕರಣ ಮತ್ತು ಅಡಿಗೆ ಮುಂತಾದ ಅಂತಿಮ ಸಿದ್ಧತೆಗಳು ಭರದಿಂದ ಸಾಗಿದ್ದವು. ಅನೇಕ ಪ್ರಮುಖ ಆಜೀವ ಸದಸ್ಯರು ಮತ್ತು ಅತಿಥಿಗಳು ಈಗಾಗಲೇ ಬಂದು 40 ಕೊಠಡಿಗಳ ಅತಿಥಿ ಗೃಹದಲ್ಲಿ ತಮ್ಮ ತಮ್ಮ ಕೊಠಡಿಗಳಲ್ಲಿ ಬಿಡಾರ ಹೂಡಿದ್ದರು. ಪ್ರಭುಪಾದರ ಕನಸು ಅಂತಿಮವಾಗಿ ನನಸಾಗಿತ್ತು. ಅವರು ಬಹುಶಃ ವೃಂದಾವನದಲ್ಲೇ ಹರೇ ಕೃಷ್ಣ ಮಾತಾಜಿ, ಸ್ವಲ್ಪ ಮೇಲ್ ಮಾಡ್ಬೇಕು ಮಾತಾಜಿ. ಅವರು ವೃಂದಾವನದಲ್ಲೇ ಹರೇ ಅತ್ಯಂತ ಸುಂದರವಾದ ವೃಂದಾವನದಲ್ಲಿ ಅತ್ಯಂತ ಸುಂದರವಾದ, ಭವ್ಯವಾದ ಮತ್ತು ನಿಸ್ಸಂದೇಹವಾಗಿ ಗತಿಶೀಲ ಭಕ್ತಿ ಮತ್ತು ಪ್ರಚಾರ ಸ್ಫೂರ್ತಿಯಿಂದ ಜೀವಂತವಾದ ದೇವಾಲಯವೊಂದನ್ನು ನಿರ್ಮಿಸಿದ್ದರು. ಜೊತೆಗೆ ಕೃಷ್ಣ ಭಕ್ತಿಯಿಂದ ಒಡಗೂಡಿದ ಸಂದರ್ಶಕರಿಗಾಗಿ ಸ್ಥಳೀಯ ಹೋಟೆಲುಗಳಲ್ಲಿ ಅತ್ಯುತ್ತಮವಾದ ಒಂದು ಹೋಟೆಲನ್ನು ಸಹ ಕಟ್ಟಿಸಿದ್ದರು. ಕಟ್ಟಡದಲ್ಲಿ ಸುತ್ತಾಡುತ್ತಾ ಪ್ರಭುಪಾದರು ಕೆಳಮಟ್ಟದಲ್ಲಿದ್ದ ಅಂಗಳಕ್ಕೆ ಬಂದರು. ಅದರ ಅಮೃತಶಿಲೆಯ ನೆಲವು ನಿರ್ಮಲವಾಗಿ ಹೊಳೆಯುತ್ತಿತ್ತು. ಇದು ಅಮೆರಿಕದಲ್ಲಿನ ಒಂದು ಬಾಡಿಗೆ ಮನೆಯಾಗಿರಲಿಲ್ಲ. ಇದನ್ನು ಬೇರೆ ಉದ್ದೇಶಕ್ಕಾಗಿ ಕಟ್ಟಲಾಗಿತ್ತು. ಇದು ದೇವಾಲಯವಾಗಿತ್ತು. ಇದು ಶ್ರೀಮದ್ ಭಾಗವತದಲ್ಲಿ ವರ್ಣಿತವಾಗಿರುವ ವೈಕುಂಠದ ದೇವಾಲಯಗಳಂತಿತ್ತು. ಪ್ರಭುಪಾದರು ಹೇಳಿದರು, ಇದು ಭೂಲೋಕದ ಸ್ವರ್ಗ. ಇದು ಭಾರತದಲ್ಲಿನ ಎಲ್ಲ ದೇವಾಲಯಗಳನ್ನು ಮೀರಿಸುವಂತಿದೆ ಎಂದು ನನಗನಿಸುತ್ತದೆ. ಪ್ರಭುಪಾದರು ತಮಾಲ ವೃಕ್ಷ ಎದುರು ನಗುತ್ತಾ ನಿಂತರು. ಅದರ ಆದರಣೀಯ ರೆಂಬೆಗಳು ಅಂಗಳದ ಒಂದು ಮೂಲೆಯವರೆಗೂ ಹರಡಿದ್ದವು. ಆ ಮರವನ್ನು ಕಡಿದು ಹಾಕಬೇಕೆಂಬ ಬಗ್ಗೆ ಚರ್ಚೆ ನಡೆದಿದ್ದನ್ನು ಮತ್ತು ತಾವು ಹಾಗಾಗದಂತೆ ತಡೆದದ್ದನ್ನು ಪ್ರಭುಪಾದರು ನೆನಪಿಸಿಕೊಂಡರು. ತಮಾಲ ವೃಕ್ಷಗಳು ಶ್ರೀಮತಿ ರಾಧಾರಾಣಿಯ ಲೀಲೆಗಳೊಂದಿಗೆ ಸಂಬಂಧ ಹೊಂದಿವೆ ಮತ್ತು ಅವು ಅಪರೂಪದ ವೃಕ್ಷಗಳು. ವೃಂದಾವನದಲ್ಲಿ ಬಹುಶಃ 3 ತಮಾಲ ವೃಕ್ಷಗಳು ಮಾತ್ರ ಇದ್ದವು. ಒಂದು ಇಲ್ಲಿ, ಒಂದು ಸೇವಾಕುಂಜದಲ್ಲಿ ಮತ್ತು ಇನ್ನೊಂದು ರಾಧಾ ದಾಮೋದರ ದೇವಾಲಯದ ಅಂಗಳದಲ್ಲಿ. ತಮಾಲ ವೃಕ್ಷವು ಸಮೃದ್ಧವಾಗಿ ಬೆಳೆಯುತ್ತಿರುವುದು ಭಕ್ತರು ನಿಜವಾದ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಿರುವುದಕ್ಕೆ ಸಂಕೇತವೆಂದು ಪ್ರಭುಪಾದರು ಹೇಳಿದರು. ದೇವಾಲಯವು ನಿಜಕ್ಕೂ ಪೂರ್ಣಗೊಂಡಿದೆ ಎಂದು ಮನವರಿಕೆಯಾಗಿ ಪ್ರಭುಪಾದರು ದೇವಾಲಯ ಮತ್ತು ಅತಿಥಿ ಗೃಹಗಳ ನಡುವೆ ಇದ್ದ ತಮ್ಮ ನಿವಾಸವನ್ನು ಪ್ರವೇಶಿಸಿದರು. ಅವರು ಅನೇಕ ವಿವರಗಳ ಬಗ್ಗೆ ಗಮನ ನೀಡಬೇಕಾಗಿತ್ತು ಮತ್ತು ಅನೇಕ ಸಂದರ್ಶಕ ಶಿಷ್ಯರು ಅಲ್ಲಿಗೆ ಬಂದಿದ್ದರು. ಈ ರೀತಿ ದೇವಾಲಯವು ಇಲ್ಲದಿದ್ದ ರಮಣ ರೀತಿಯಲ್ಲಿ ಒಬ್ಬ ಪರಿಶುದ್ಧ ಭಕ್ತನು ಹೀಗೆ ಆಸೆಪಟ್ಟನು, ಇಲ್ಲಿ ದೇವಾಲಯವೊಂದಿರಲಿ ಮತ್ತು ಭಕ್ತಿ ಸೇವೆ ನಡೆಯಲಿ. ಖಾಲಿ ಜಾಗವಾಗಿದ್ದ ಪ್ರದೇಶವು ಈಗ ಒಂದು ಪುಣ್ಯಕ್ಷೇತ್ರವಾಗಿ ಮಾರ್ಪಟ್ಟಿತು. ಪರಿಶುದ್ಧ ಭಕ್ತನ ಆಸೆಗಳು ಶಕ್ತಿಯು ಹೀಗೆ ಇರುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇದು 1 ಪೇಜ್ ಉಂಟು, ಆದ್ರೆ ಇವತ್ತೀಗ ನಿಮ್ಗೆ 6 ಗಂಟೆ ಆಗ್ತಾ ಬಂತು. ವಿವರಿಸ್ಲಿಕ್ಕಲ್ಲ, ನಾಳೆ ವಿವರಿಸೋಣ. ಮತ್ತೆ ಉಪಸಂಹಾರವನ್ನು ಮಾಡಿಬಿಡೋಣ. ಅಲ್ಲಿಗೆ ಈ 5ನೇ ಸಂಪುಟ ಮುಗೀತದೆ. ಇನ್ನೊಂದು 6ನೇ ಸಂಪುಟ ಇದೆ. ಇದನ್ನು ನಾಳೆ ವಿವರಿಸ್ತೇನೆ. ಧನ್ಯವಾದಗಳು ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ